ಸೊ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಲೈವ್ ಬಂದಿದ್ದೇನೆ. ಸೊ ಬೇಗ ಬೇಗ ಜಾಯಿನ್ ಆಗಿ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಳ್ಳಿಕ್ಕೆ ಉಂಟು. ನನಗೆ ನೆಟ್ವರ್ಕ್ ಉಂಟಾ ಇಲ್ಲ ಗೊತ್ತಿಲ್ಲ, ಬಟ್ ನೆಟ್ವರ್ಕ್ ಉಂಟು ಅಂತ ಹೇಳಿ ಬಂದಿದ್ದೇನೆ. ತುಂಬ ಆಗ್ತಾ ಉಂಟು ಮಾತ್ರ ಇವತ್ತು. ಬಂದಿದ್ರೆ ಕಮೆಂಟಲ್ಲಿ ಲೈವ್ ಚಾಟ್ ಮಾಡಿ. ಯಾಕೆ ಈ ಥರ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಮಾರೆ ಕರ್ಮ. ಮಧ್ಯಾಹ್ನ ಕೂತಿದ್ದೇನೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ, ಬಟ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾನೇ ಇಲ್ಲ. ಎಷ್ಟು ಸಲ ಆಯಿತು ಗೊತ್ತಾ, ಎಷ್ಟು ಸಲ ಮಾಡಿದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಒಬ್ಬೊಬ್ಬರೇ ಬರ್ತಿದ್ದಾರೆ. ಹಾಗಾಗಿ ಈ ವಿಷಯ ಎಂತಂತ ಹೇಳಿದರೆ, ನನ್ನ ಯೂಟ್ಯೂಬ್ ಎಂತಾಗಿದೆ ಗೊತ್ತಿಲ್ಲ. ಇವತ್ತು ಕೂಡ ವಿಡಿಯೋ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೇನೆ ಅಪ್ಲೋಡ್ ಮಾಡಲಿಕ್ಕೆ. ಅಪ್ಲೋಡ್ ಆಗ್ತದೆ, ಅಪ್ಲೋಡ್ ಆದ ನಂತರ ಫುಲ್ ಅಪ್ಲೋಡ್ ಆಗ್ತದಲ್ವ, ಆ ನಂತರ ವಿಡಿಯೋ ಮಾಯ. ವಿಡಿಯೋ ಹೇಗೆ ಡಿಲೀಟ್ ಆಗ್ತಾ ಉಂಟು ಅಂತ ಗೊತ್ತಾಗ್ತಿಲ್ಲ. ಮೊಬೈಲ್ ಸ್ಟೋರೇಜ್ ಎಲ್ಲ ಕ್ಲಿಯರ್ ಮಾಡಿದೆ, ಆದರೂ ಕೂಡ ವಿಡಿಯೋ ಬರ್ತಾ ಇಲ್ಲ. ಅಪ್ಲೋಡ್ ಮಾಡಿದ ವಿಡಿಯೋ ಎಲ್ಲಿ ಹೋಗ್ತು ಅಂತ ಗೊತ್ತಿಲ್ಲ ಮಾರೆ. ಆಗದಿಂದ ಮಾಡ್ತಾನೇ ಇದ್ದೇನೆ, ಅಪ್ಲೋಡ್ ಮಾಡ್ತಾನೆ ಇದ್ದೇನೆ ಮಧ್ಯಾಹ್ನದಿಂದ. ಅದಕ್ಕೆ ನಿಮ್ಮ ಹತ್ರ ಹೇಳುವ ಅಂತ ಹೇಳಿರಪ್ಪ ಲೈವಿಗೆ ಬಂದೆ. ಇವತ್ತು ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ. ಹಾಕಿದ್ದೇನೆ, ಒಂದು 4 ಸಲ ಅಪ್ಲೋಡ್ ಮಾಡಿದ್ದೇನೆ. 4 ಸಲ ಅಪ್ಲೋಡ್ ಮಾಡಿದಾಗಲೂ ಈಗ ಡಿಲೀಟ್ ಆಗ್ತಾ ಉಂಟು, ಹೇಗೆ ಅಂತ ಗೊತ್ತಿಲ್ಲ. ಮತ್ತೆ ನೋಡಿದೆ ಏನಾದರೂ ಹ್ಯಾಕ್ ಆಗಿರ್ಬೋದು ಅಂತ ಹೇಳಿ ಪಾಸ್ವರ್ಡ್ ಎಲ್ಲ ಚೆಕ್ ಮಾಡಿದೆ. ಚೆಕ್ ಮಾಡುವಾಗ ಅಲ್ಲಿ 4-5 ಕಡೆಗಳಲ್ಲಿ ಲಾಗಿನ್ ಅಂತ ಇತ್ತು. ಅದೆಲ್ಲ ರಿಮೂವ್ ಕೊಟ್ಟೆ ನಾನು. ಯಾರು ಲಾಗಿನ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಹತ್ರ ಬಿಟ್ಟು ಬೇರೆ ಯಾರ ಹತ್ರ ಇಲ್ಲ ಯೂಟ್ಯೂಬ್. ಅಮ್ಮನ ಮೊಬೈಲಲ್ಲಿ ಇತ್ತು, ಅದು ಕೂಡ ರಿಮೂವ್ ಮಾಡಿದೆ. ಅದು ಬಿಟ್ಟು ಮತ್ತೆ 2-3 ಇತ್ತು ಲಾಗಿನ್, ಅದೆಲ್ಲ ಡಿಲೀಟ್ ಮಾಡಿದೆ. ಆದರೂ ಕೂಡ ವಾಪಸ್ ಡಿಲೀಟ್ ಆಗ್ತಾ ಉಂಟು ನಾನು ಅಪ್ಲೋಡ್ ಮಾಡಿದ ವೀಡಿಯೋಸ್ಗಳೆಲ್ಲ. ಹೇಗೆ ಅಂತ ಗೊತ್ತಾಗ್ತಿಲ್ಲ. ಸೊ ನಾನು ತಾಯಿ ಮನೇಲಿದ್ದೇನೆ. ಅಮ್ಮನನ್ನು ಲೈವಿಗೆ ಕರ್ಕೊಂಡು ಬರಬೇಕಂತ ನೀವೇ ಹೇಳಿ ಲೈವ್ ಚಾಟಲ್ಲಿ. ಅದೇ ನನಗೆ ಆಗದಿಂದ ಬೇಜಾರು. ನನಗೆ ಎಷ್ಟು ಸಾಧಾರಣ ನಾನು ನಿಮಗೆ ಹೇಳ್ತೇನೆ ನೋಡಿ. 8.67 GB ಇವತ್ತು ಅಪ್ಲೋಡ್ ಮಾಡಲಿಕ್ಕೆ ಆಯಿತು. 8.67 GB. ಹಾಗಾದರೆ ಅಂದ್ಕೊಳ್ಳಿ ಎಷ್ಟು GB. ಅಪ್ಲೋಡ್ ಮಾಡ್ತಿದ್ದೇನೆ ಡಿಲೀಟ್ ಆಗ್ತುಂಟು, ಅಪ್ಲೋಡ್ ಮಾಡ್ತಿದ್ದೇನೆ ಡಿಲೀಟ್ ಆಗ್ತುಂಟು. ಹೇಗೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ರಪ್ಪ ಒಂದು ಸಲ ಲೈವಿಗೆ ಬಂದು ಎಲ್ಲ ಹೇಳುವ. ತುಂಬ ಮೆಸೇಜ್ ಕೂಡ ಬರ್ತುಂಟು, ಏನಿವತ್ತು ವೀಡಿಯೋ ಇಲ್ಲ, 4 ಗಂಟೆಗೆ ವೀಡಿಯೋ ಹಾಕ್ತೀರಿ, ಏನಿಲ್ಲ ಅಂತ. ನನಗೆ ಕೂಡ ತುಂಬ ಬೇಜಾರಾಯಿತು ಮಾರೆ. ಅಷ್ಟು ಹೊತ್ತು ಎಡಿಟಿಂಗ್ ಎಲ್ಲ ಮಾಡಿ, ಎಡಿಟಿಂಗ್ ಮಾಡೋದು ಇವತ್ತು ಸ್ವಲ್ಪ ಲೇಟ್ ಆಗಿದೆ. ಆದರೂ ಇವತ್ತು ಸ್ವಲ್ಪ ಫನ್ ಉಂಟು ಅಂತ ಹೇಳಿ ಸ್ವಲ್ಪ ಮ್ಯೂಸಿಕ್ ಎಲ್ಲ ಜಾಸ್ತಿ ಆ್ಯಡ್ ಮಾಡಿ ಚೆಂದ ಮಾಡಿ ಎಡಿಟ್ ಮಾಡಿದೆ ಇವತ್ತಿನ ವೀಡಿಯೋ. ವಂದನ ಹಾಯ್ ಅಕ್ಕ, ಹಲೋ. ಹವ್ಯ ನಿಡಾಜೆ ಹಾಯ್. ಚಾಂಡ ವಂದನ ಆಂಡ್ ಬಟ್ ಎನ್ನ ವೀಡಿಯೋದಾದನ ಅಪ್ಲೋಡ್ ಆಯ್ನ ಪೂರ ಡಿಲೀಟ್ ಆವನುಂಡು ಎಂಚ ಗೊತ್ತು ಮಾರೆ. ನಮಸ್ಕಾರ ಮೇಡಮ್. ಮನೀಶ್ ಭಂಡಾರಿ ಕೊಕ್ಕಡ ಬ್ಲಾಗ್. ಹಲೋ ನಮಸ್ಕಾರ ಎಂಚೆಲ್ಲರು. ಅಯ್ಯೋ ನನಗೆ ಈ ಬೇಜಾರಲ್ಲಿ ಎಂತ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಬೇಜಾರಾಗಿದೆ. ಹೌದಾ, ಆನೆಂದು ಗೊತ್ತಿಜ್ಜಿಂದು ಎಕ್ಕಾರ್ದಿಂಚನ ಅಪ್ಲೋಡ್ ಮಾಡ್ತೊಂದುಲ್ಲೆ ಮುಲ್ಪ ನೋಟಿಫಿಕೇಶನ್ ಬರೋದುಂಡು. ಆಲ್ ಚೆಕ್ ಕ್ಲಿಯರ್ಡ್ ಅಂದ ಅಲ್ಪ ಬೋದು ತೂನಾಗ ವೀಡಿಯೋ ಇಜ್ಜಿ ಆಲ್ರೆಡಿ ಪಾಸ್ವರ್ಡ್ ಪೂರ ಚೇಂಜ್ ಮಲ್ತೆ ಮಸ್ತ್ ಕಡೆಟ್ ಲಾಗಿನ್ ಆದಿತ್ತಂಡು ಪಾಸ್ವರ್ಡ್ ಪೂರ ಚೇಂಜ್ ಮಲ್ತೆ ಆಂಡಲ್ಲ ಪ್ರಾಬ್ಲಮ್. SSK ಕ್ರಿಯೇಷನ್ ಹಾಯ್ ಹಲೋ. ಆರಾಧ್ಯಾಸ್ ಡ್ರಾಯಿಂಗ್ ವರ್ಲ್ಡ್ ಹಾಯ್ ಅಕ್ಕ, ಹೌ ಆರ್ ಯು? ಐ ಆಮ್ ಫೈನ್, ನೀವು ಹೇಗಿದ್ದೀರಾ? ಅಮ್ಮ ಓಮ್ಮ ಅವರ ಬರ್ಪಾರ ನನ್ನ ತಮ್ಮ ಕೂಡ ಕಂಪ್ಯೂಟರ್ ಕ್ಲಾಸಿಗೆಲ್ಲ ಹೋಗಿ ಬಂದ. ಇವಾಗ ಚಹಾ ಇಡು ಅಂತ ಹೇಳ್ತಿದ್ದಾನೆ. ಅದೇ ಚಹಾ ನಂದಾಯ್ತು. ಚಹಾ ಅಂದರೆ ನಾನು ಚಹಾ ಕುಡಿಯೋದಿಲ್ಲ, ಕಾಫಿ. ಅಮ್ಮನವ್ರದ್ದಾಗಬೇಕಷ್ಟೇ. ಫೈನ್ ಅಕ್ಕ. ಆರಾಧ್ಯಾಸ್ ವರ್ಲ್ಡ್ ಲತಾ ಸದಾನಂದ. ಅದೇ ಚಹಾ ಆಗಿಲ್ಲ, ಅದ ಕಾಫಿ ಆಯಿತು. ಮತ್ತು ಗೈಸ್, ಒಂದು ವೇಳೆ ಅಪ್ಲೋಡ್ ಆದರೆ ಇವತ್ತು ಮಿಸ್ ಮಾಡದೆ ನೋಡಿ ಆಯಿತಾ. ತುಂಬ ಚೆನ್ನಾಗುಂಟು ಇವತ್ತಿದ್ದು, ತುಂಬ ಕಷ್ಟಪಟ್ಟು ಎಡಿಟ್ ಮಾಡಿದ್ದೇನೆ, ನೋಡದೇ ಇರಬೇಡಿ. ಅಪ್ಪು ಕಾಣ್ತಾರ ಹಿಂದೆ? ಅಮ್ಮ ಆಚೆ ಹೋಗ್ತಿದ್ದಾರೆ. ಅಮ್ಮ ಎಲ್ಲಿ ಇರ್ಬಲೆಗೆ ಗೊಚ್ಚ ಅವ್ರು ಬರೋದಿಲ್ಲ ಅಂತೆ.
ಬೊರ್ಚಿ ಬೊರ್ಚಿ ಅಂತ ಓಡಿದ್ರು. ಅಮ್ಮ ತಮ್ಮ ಎಲ್ಲ ಇದ್ದಾರೆ ಇಲ್ಲಿ. ಮಗು ಮಲಗಿದ್ದಾಳೆ. ಅಮ್ಮ ಇವತ್ತು ಬೀಡಿ ಕಟ್ಟೋದ್ರಲ್ಲಿ ಬ್ಯುಸಿ ಇದ್ದಾರೆ. ಆಗಲಿ ಲೈವ್ ಬರಬೇಕು ಅಂತ ಅಂದ್ಕೊಂಡೆ ಅಮ್ಮ ಬೀಡಿ ಕಟ್ಟೋದನ್ನು ನೋಡಲಿಕ್ಕೆ. ಸೊ ಆಗಲಿಲ್ಲ, ಜೋರು ಮಳೆ ಬಂತ, ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಹಾಗಾಗಿ ಗೈಸ್ ಮತ್ತೆ ಅಪ್ಲೋಡ್ ಆದರೆ ನೋಡದಿರಬೇಡಿ ಆಯಿತಾ. ಟೈಮ್ಗೆ ಕರೆಕ್ಟಾಗಿ ಬ್ಲಾಗ್ ಬಂದಿಲ್ಲ ಅಂತ ಹೇಳಿ ನೋಡದಿರಬೇಡಿ, ಮಿಸ್ ಮಾಡದೆ ನೋಡಿ. ಇವತ್ತಿದ್ದು ಬ್ಲಾಗ್ ಚೆಂದ ಉಂಟು, ಸ್ವಲ್ಪ ಚೇಂಜ್ ಉಂಟು. ಚಿಕ್ಕಮ್ಮನ ಮನೆಗೆ ಹೋದರೆ ಹಾಗೆ ಸ್ವಲ್ಪ ಕಾಮಿಡಿ ಜಾಸ್ತಿ ಇರ್ತದೆ. ನನ್ನ ತಂಗಿ ಒಬ್ಳಿದ್ದಾಳಲ್ಲ, ಇಬ್ಬರಿದ್ದಾರಲ್ವಾ, ಅವ್ರು ಸ್ವಲ್ಪ ಜಾಸ್ತಿ ತರಲೆಗಳು. ಹಾಗಾಗಿ ಮತ್ತೆಂತಾದರೂ ಕೇಳಿಕ್ಕಿದ್ರೆ ಕೇಳಿ, ಎಂತಾದರೂ ಹೇಳಿಕ್ಕಿದ್ರೆ ಹೇಳಿ. ನಾನು ಯಾರಿಗೆ ಸಹ ಹೇಳಿಲ್ಲ ಇವತ್ತು ಲೈವ್ಗೆ ಬರ್ತೇನಂತ. ಮೊನ್ನೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್, ಲೈವಿಗೆ ಬರುವಾಗ ಒಂದು ಹೇಳಿಬಿಡಿ ಅಂತ. ಲೈವ್ ಆದ ನಂತರ ಎಲ್ಲ ಬರ್ತದೆ ಹಾಯ್ 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 ಅಂತ. ಅಂದರೆ ಲೈವ್ ಆದ ನಂತರ ಅಪ್ಲೋಡ್ ಆಗ್ತದಲ್ವಾ, ಆಗ ಹಾಯ್ 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 ಅಂತ ಮೆಸೇಜ್ ಬರ್ತಾ ಇರ್ತದೆ. ಏನಾದರೂ ಹೇಳಿಕೊಂಟ ಅಂದದೇ. ನಾನಿವತ್ತು ಲೈವ್ಗೆ ಬರಲಿಕ್ಕೆ ಕಾರಣ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ, ಅದು ಡಿಲೀಟ್ ಆಗ್ತಾ ಉಂಟು, ಪದೇ ಡಿಲೀಟ್ ಆಗ್ತಾ ಉಂಟು. ಒಂದು 4 ಇದೀಗ 5ನೇ ಸರ್ತಿ ಅಪ್ಲೋಡ್ ಮಾಡಿದ್ದೇನೆ. ನೋಟಿಫಿಕೇಷನ್ ಬಂದಿದೆ ಆಲ್ ಚೆಕ್ ಕ್ಲಿಯರ್ಡ್ ಅಂತ, ಬಟ್ ಡಿಲೀಟ್ ಆಗ್ತಾ ಉಂಟು, ಎಂತ ಅಂತ ಗೊತ್ತಿಲ್ಲ. ಮೊನ್ನೆ ಕೂಡ ಅಷ್ಟೇ ಅಪ್ಲೋಡ್ ಮಾಡಿದ್ದೆ, ಒಂದು 110 ಜನ ಏನೋ ನೋಡಿದ್ರು, ಅಪ್ಲೋಡ್ ಮಾಡಿದ ತಕ್ಷಣ ನೋಡಿದ್ರು. ಬಟ್ ಸ್ವಲ್ಪ ಹೊತ್ತಾಗುವಾಗ ರಿಸ್ಟ್ರಿಕ್ಷನ್ ಬಂದಿದೆ. ಎಂತ ಆಗಿದೆ ಗೊತ್ತಾಗ್ತಿಲ್ಲ. ಯೂಟ್ಯೂಬ್ ಏನಾದರೂ ಹ್ಯಾಕ್ ಆಗಿದಾ ಏನು ಎಂತ ಸಹ ಗೊತ್ತಿಲ್ಲ. ನನ್ನ ತಮ್ಮ ಹೋದ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ವಿಡಿಯೋ ಟೈಮ್ಗೆ ಕರೆಕ್ಟಾಗಿ ಹಾಕಲಿಲ್ಲ, ಹಾಗಾಗಿ ಲೈವಿಗೆ ಬಂದೆ. ಲೈವ್ ಕ್ಲಿಯರ್ ಉಂಟಲ್ವಾ? ನನಗೆ ಯಾರ್ದು ಚಾಟ್ ಬರ್ತಾ ಇಲ್ಲ. ಮತ್ತು SSK ಕ್ರಿಯೇಷನ್ಗೆ ಲಾಸ್ಟ್ ಆಗಿದೆ, ಅಮ್ಮ ಎಲ್ಲಿ ಅಂತ ಕಮೆಂಟ್ ಅಷ್ಟೇ. ಸೊ ಏನಾದರೂ ಕೇಳಿಕ್ಕಿದ್ರೆ ಕೇಳಿ. ಎಲ್ರದ್ದು ಚಾ ಆಯಿತಾ, ಎಂತ ತಿಂಡಿ? ಎಸ್, ಹಾಯ್, ಗುಡ್ ಈವ್ನಿಂಗ್ ಅಶ್ವಿನಿ ನಾಯ್ಕ್, ಹಲೋ. ಅವರೆಂತ ಗೀತಾರಾವ್ ಸದಾನಂದ ಏನೋ ಇದ್ದಾರಲ್ವ, ಅವರು ಕೇಳಿದ್ದು ಲೈವಿಗೆ ಬರುವಾಗ ಹೇಳಿ ಅಂತ. ನನಗೆ ಹೇಳಿಕ್ಕಾಗಲಿಲ್ಲ, ಸಾರಿ. ನನಗೆ ಅದು ಎಂತಾಯ್ತಪ್ಪ ಪ್ರಾಬ್ಲಮ್ ಅಂತ ಹೇಳಿ ಸಡನ್ನಾಗಿ ಲೈವಿಗೆ ಬಂದೆ. ಇದಾದರೂ ಅಪ್ಲೋಡ್ ಆಗ್ತದ ಗೊತ್ತಿಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟು ಸಲ ಆಯಿತು ಗೊತ್ತಾ, ಅದು ಟೈಟಲ್ ಹಾಕೋದು, ಹ್ಯಾಶ್ಟ್ಯಾಗ್ ಅದು ಇದು ಅಂತ 5 ಸಲ ಸಾಕಾಗಿ ಹೋಯ್ತು. ಇವತ್ತು ಮಧ್ಯಾಹ್ನದಂತ ಸ್ಟಾರ್ಟ್ ಮಾಡಿದೆ, 1:30ಗೆ ಸ್ಟಾರ್ಟ್ ಮಾಡಿದ್ದೇನೆ ಅಪ್ಲೋಡ್ಗೆ. ಇಲ್ಲಿ ಮನೆಯಲ್ಲಿ ಸ್ವಲ್ಪ ನೆಟ್ವರ್ಕ್ ಫಾಸ್ಟ್ ಉಂಟು, ಹಾಗಾಗಿ ಬೇಗ ಅಪ್ಲೋಡ್ ಆಗ್ತದೆ. ಆದರೆ ಆಗದಿಂದ ಅಪ್ಲೋಡ್ ಆಗ್ತಾ ಉಂಟು, ಡಿಲೀಟ್ ಆಗ್ತಾ ಉಂಟು, ಅಪ್ಲೋಡ್ ಆಗ್ತಾ ಉಂಟು, ಡಿಲೀಟ್ ಆಗ್ತಾ ಉಂಟು. ಮತ್ತೆ ಕೂಡ ಬೇರೆ ಏನಾದರೂ ಆಪ್ಷನ್ ಉಂಟಾ ಅಂತ ಚೆಕ್ ಮಾಡಿದೆ, ಅದು ಕೂಡ ಆಗ್ತಾ ಇಲ್ಲ. ನೋಟಿಫಿಕೇಶನ್ ಬಂದಿದೆ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಡೇ, ಮಳೆ ಜಾಸ್ತಿ ಉಂಟಲ್ಲ ಇವತ್ತು. ಮಳೆ ಇವತ್ತು ರಜೆ ಕೊಡಲಿಲ್ಲಲ್ಲ, ಹಾಗೆ ಸ್ವಲ್ಪ ಜಾಸ್ತಿ ಉಂಟು ಮಳೆ. ಆಗಿರಲಿಲ್ಲ, ಈಗ ಮಳೆ ಬರ್ತಾ ಉಂಟು ಜೋರಾಗಿ. ನೋಡಿ ತೋರಿಸ್ತೇನೆ, ಮಳೆ ಬರ್ತಾ ಉಂಟು, ಹನಿ ಹನಿ ಮಳೆ. ಪಾಸ್ವರ್ಡ್ ಚೇಂಜ್ ಮಾಡಿದೆ ಆಲ್ರೆಡಿ, ಪಾಸ್ವರ್ಡ್ ಚೇಂಜ್ ಮಾಡಿದ್ದೇನೆ ಆಲ್ರೆಡಿ ನಾನು. ಬಟ್ ಎಂತಾಗಿದೆ ಗೊತ್ತಿಲ್ಲ, ಈಗಾದರೂ ಸರಿ ಆಗ್ತದ ಗೊತ್ತಿಲ್ಲ. ಪಾಸ್ವರ್ಡ್ ಚೇಂಜ್ ಆದ ನಂತರ ಜಸ್ಟ್ ಚೇಂಜ್ ಮಾಡಿದಷ್ಟೇ. ಚೇಂಜ್ ಮಾಡಿ ಈಗ ವಾಪಸ್ ಅಪ್ಲೋಡಿಗೆ ಇಟ್ಟಿದ್ದೇನೆ. ಮತ್ತೆ ಏನಾದರೂ ಕೇಳಿಕೊಂಟಾದರೆ ಕೇಳಿ. ಇವತ್ತು ಆಚೆ ಹೋಗ್ಲಿಕ್ಕುಂಟು, ಇಲ್ಲಿ ಗದ್ದೆ ಸೈಡೆಲ್ಲ ಹೋಗ್ಲಿಕ್ಕುಂಟು. ಆಗ ಲೈವಿಗೆ ಹೋಗಬೇಕು ಅಂತ ಅಂದ್ಕೊಂಡೆ, ಲೈವಿಗೆ ಹೋಗಬೇಕು ಅಂತ ಮಾತಾಡಿಕೊಂಡು ಅಂತ. ಮತ್ತೆ ಈಗ ನೋಡುವಾಗ ವಿಡಿಯೋ ಅಪ್ಲೋಡ್ ಆಗಲಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಮಾತಾಡಿ ಬೇಜಾರು ಸ್ವಲ್ಪ ಹೋಗ್ತದೆ ಅಂತೇಳಿ ಲೈವಿಗೆ ಬಂದುಬಿಟ್ಟೆ. ಏನಾದರೂ ಮಾತಾಡಲಿಕ್ಕಿದ್ರೆ ಮಾತಾಡಿ, ಒಂದು 2 ನಿಮಿಷ ಇರ್ತೇನೆ ಅಷ್ಟೇ. ಯಾರಾದರೂ ಮಾತಾಡಿದರೆ ಜಾಸ್ತಿ ಹೊತ್ತು ಇರ್ತೇನೆ, ಯಾರು ಮಾತಾಡಿಲ್ಲ ಒಂದು 2 ನಿಮಿಷ, ಮತ್ತೆ ಏನು ಮಾಡ್ತೇನೆ. ಅದೇ ತುಂಬ ಸಲ ಅಂದ್ಕೊಳ್ಳೋದು ಇನ್ಸ್ಟಾಗ್ರಾಮಲ್ಲಿ ಲೈವಿಗೆ ಹೋಗುವ ಅಂತ. ಇನ್ಸ್ಟಾಗ್ರಾಮಿಗೆ ಲೈವಿಗೆ ಹೋಗಲಿಕ್ಕೆ ನೆಟ್ವರ್ಕ್ ಉಂಟು, ಆದರೆ ಯೂಟ್ಯೂಬಲ್ಲಿ ಸ್ವಲ್ಪ ಫ್ಯಾಮಿಲಿ ಜಾಸ್ತಿ ಅಲ್ವಾ, ಹಾಗಾಗಿ ಯೂಟ್ಯೂಬಲ್ಲಿ ಲೈವಿಗೆ ಬಂದೆ. ಮತ್ತು ನಿನ್ನೆ ಕೂಡ ಅಷ್ಟೇ ಜೀವಿತ ಅವರ ಜೊತೆ ಲೈವಿಗೆ ಬಂದಿದ್ದೆ ಅಲ್ವಾ. ಸೊ ಜಾಸ್ತಿ ಮಾತಾಡಲಿಕ್ಕೆ ಆಗಲಿಲ್ಲ, ಒಂದು 18 ನಿಮಿಷವೇನು ಮಾತಾಡಿದೆ. ಮತ್ತು ನಾನು ಆಚೆ ಹೋಗಿದ್ದೆ ಅಲ್ವಾ, ಮಗು ಜೋರು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ತಮ್ಮನ ಹತ್ರ ಕೊಟ್ಟಿದ್ದೆ, ಆದರೆ ಅವನಿಗೆ ನೋಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಓಡ್ಕೊಂಡು ಬಂದೆ. ಹಾಗಾಗಿ ಲೈವ್ ಲೆಫ್ಟ್ ಆಯಿತು. ಇನ್ನೊಂದು ಸಲ ಜೀವಿತನ ಜೊತೆಗೆ ಕೊಲಾಬ್ರೇಟ್ ಲೈವ್ಗೆ ಬರ್ತೇನೆ. ಹಾಯ್ ಅಕ್ಕ, ಹಲೋ ಅರ್ಚನಾ, ಹೇಗಿದ್ದೀರಿ?
ಲೈವ್ ಚಾಟಲ್ಲಿ ಏನಾದರೂ ಕ್ವೆಶನ್ ಅಥವಾ ಏನಾದರೂ ಕೇಳಲಿಕ್ಕಿದ್ದರೆ ಕೇಳಿ, ಮಾತಾಡುವ ಸ್ವಲ್ಪ ಹೊತ್ತು. ಅಡುಗೆ ಸ್ಪೆಷಲ್ ಏನಾದರೂ ಇದ್ದರೆ ಮಾಡಿ ಹಾಕಿ. ಹೌದು, ಇವತ್ತಿನ ವ್ಲಾಗಲ್ಲಿ ಅಡುಗೆ ಸ್ಪೆಷಲ್ ಇರೋದು, ಅದು ಕೂಡ ಸ್ಪೆಷಲ್ ಆಗಿರುವಂಥ ಚಿಕ್ಕಮ್ಮ ಒಂದು ಮಾಡಿದಂಥ ರೆಸಿಪಿ ಪತ್ರೊಡೆ. ಆಟಿ ಸ್ಪೆಷಲ್ ಉಂಟಲ್ವಾ ಪತ್ರೊಡೆ, ಅದರದ್ದು ವಿಡಿಯೋ ಹಾಕಿದ್ದು ಮಾರೆ. ಅದರಲ್ಲಿ ತುಂಬ ಫನ್ ಉಂಟು ಅದು ತಿನ್ನುವಾಗೆಲ್ಲ ಕೆಲವು ಆ್ಯಕ್ಷನ್ ಅದು ಇದು ಅಂತ ತುಂಬ ಫನ್ ಇತ್ತು. ನಾನು ಅದಕ್ಕೆ ತುಂಬ ಚಂದ ಎಡಿಟ್ ಮಾಡಿಯೆಲ್ಲ ಹಾಕಿದ್ದೆ. ಅದು ಅಪ್ಲೋಡ್ ಆಗ್ತುಂಟು, ಡಿಲೀಟ್ ಆಗ್ತುಂಟು, ನೋಡುವ. ಅಪ್ಲೋಡ್ ಆದರೆ ಇವತ್ತು ಬರ್ತದಲ್ಲ, ನೋಡಿ, ಮಿಸ್ ಮಾಡದೆ ನೋಡಿ ಬ್ಲಾಗ್. ಸ್ಪೆಷಲ್ ರೆಸಿಪಿ ವಿತ್ ಫನ್, ಓಕೆನಾ? ಆ ಥರ ಮಾಡಿದ್ದು. ಕೆಲವರಿಗೆ ಈ ಪತ್ರೊಡೆ ಎಲ್ಲ ಇಷ್ಟ ಆಗೋದಿಲ್ಲ, ಅದರಲ್ಲಿ ಎಲೆ ಇರ್ತದೆ. ನನಗೆ ಎಸ್ಪೆಷಲಿ ನನಗೆ ಪತ್ರೊಡೆ ಇಷ್ಟ ಇಲ್ಲ, ಅಂದರೆ ಅದರಲ್ಲಿ ಎಲೆ ಇರ್ತದಲ್ವ. ನನಗೆ ಸೊಪ್ಪು ಎಲ್ಲ ಇಷ್ಟ ಆಗೋದಿಲ್ಲ. ಈ ಎಲ್ಲ ಸೊಪ್ಪು ಇರ್ತದಲ್ಲ, ಎಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ನುಗ್ಗೆ ಸೊಪ್ಪು, ಮತ್ತು ಕೆಲವರಿಗೆ ಅದೆಲ್ಲ ತುಂಬ ಇಷ್ಟ ಆಗ್ತದೆ, ಪಾಲಕ್ ಸೊಪ್ಪು ಅದೆಲ್ಲ. ಬಟ್ ನನಗೆ ಸೊಪ್ಪು ಹಾಕಿದರೆ ನಾನು ತಿನ್ನೋದಿಲ್ಲ. ನನ್ನ ಸೊಪ್ಪು ಅಂತ ತಿನ್ನೋದು ಬಸಳೆದು ಸೊಪ್ಪು ಮಾತ್ರ. ಆದರೆ ಪತ್ರೊಡೆ ಸಹ ನಾನು ತುಂಬ ತಿಂತೇನೆ, ಒಂದೊಂದು ಟೇಸ್ಟ್ ಮಾಡ್ತೇನೆ ಅಷ್ಟೇ. ಪತ್ರೊಡೆ ತುಂಬ ಇಷ್ಟಪಟ್ಟು ತಿಂದದ್ದು ಈ ಚಿಕ್ಕಮ್ಮ ಮಾಡಿದ ಸ್ಪೆಷಲ್ ಮಾಡಿದ್ರಲ್ಲ, ಅದು ತುಂಬ ಇಷ್ಟಪಟ್ಟು ತಿಂದಿದ್ದೇನೆ. ಹಾಗಾದರೆ ಹೇಗೆ ಆಗಿರಬೇಡ ನೀವೇ ಹೇಳಿ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಯಾರಾದರೂ ಮನೇಲಿ ತಿನ್ನೋದಿಲ್ಲ ಅಂತ ಇದ್ದರೆ ಗ್ಯಾರಂಟಿ ತಿಂತಾರೆ, ಅಷ್ಟು ಚೆಂದ ಉಂಟು ಇವರದೊಂದು ಪತ್ರೊಡೆ ಸ್ಪೆಷಲ್ ರೆಸಿಪಿ. ನೋಡುವ, ಅಪ್ಲೋಡ್ ಆದರೆ ನೋಡಿ, ಅಪ್ಲೋಡ್ ಆಗಲಿಲ್ಲದಿದ್ದರೆ ಗೊತ್ತಿಲ್ಲ ನಾಳೆಗ ಅಂತ. ಆಗ ತನಕ ಹಾಗೆ 2 ವೀಡಿಯೋ ಒನ್ ಡೇ ಹೇಗೋ ಅಂತ ಇತ್ತು. ಮೊನ್ನೆದು ವೀಡಿಯೋ ಕೂಡ ಏನೋ ಪ್ರಾಬ್ಲಮ್ ಆಗಿರಬೇಕು ಯೂಟ್ಯೂಬಿದ್ದು, ಇಲ್ಲದಿದ್ದರೆ ಹ್ಯಾಕ್ ಆಗಿತ್ತು. ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಿದೆ, ಬಟ್ ವಾಪಸ್ ಎಂತಾಯಿತು ಗೊತ್ತಿಲ್ಲ. ಪಾಸ್ವರ್ಡ್ ಚೇಂಜ್ ಆದ ನಂತರ ಸಹ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ನಮ್ಮ ಬರ್ತಾರೆ ಹೋಗ್ತಾರೆ ಅಚ್ಚನ ಫೈನ್ ಈರು ಯಾನಿ ಏಪಲ ಫೈನ್ ಅಣ್ಣ ಇನ್ನೊಂಚೂರು ಬೇಜಾಡಿತ್ತೆ ಅವೆ ಅಪ್ಲೋಡು ಪ್ರಾಬ್ಲಮ್ ಅವನುಂಡ ಕಾಪಾಡೋದು. ಆಯ್ತು, 2 ನಿಮಿಷ ಆಯಿತು. ಏನಾದರೂ ಮಾತಾಡ್ಲಿಕ್ಕೆ ಉಂಟಾ? ಇಲ್ಲ ಲೆಫ್ಟ್ ಆಗೋದಾ? 15 ಜನ, ಓಕೆ. ವ್ಲಾಗ್ ಇಷ್ಟ ಆಗ್ತದಾ? ಏನಾದರೂ ಚೇಂಜಸ್ ಬೇಕಾ? ಪ್ರತಿದಿನ ಕೇಳ್ತಿರ್ತೇನೆ. ಹಾಯ್, ಚಾ ಆಯಿತಾ? ವನಿತಾ ಸಾಲಿಯನ್ ಆಯಿತು, ನಿಂದಾಯ್ತಾ ಚಾಯ? ಎಂಥ ಸ್ಪೆಷಲ್? ಮಾಮಿ ಹೋದರು, ಮುಂಬೈ ಮಾಮಿ ಹೋದರು. ಅವರೆಂಥ ಕೂಗುದು ಗೊತ್ತುಂಟ, ಬಿಕ್ಕಿ ಬಿಕ್ಕಿ ಕೂಗಿದ್ರು. ನನಗೆ ಅದೇ ಬೇಜಾರಾಯ್ತು. ಅವರು ನನ್ನನ್ನು ಇಟ್ಕೊಂಡು ಒಂದು ಕೂಗಿದ್ರು ಪಾಪ. ವಿಡಿಯೋ ಉಂಟು, ನಾನು ನಾಳೆಲ್ಲ ನಾಡಿದ್ದೇನೋ ಬರ್ಬೋದು. ಹೋಮ್ ಟೂರ್ ಮಾಡಿ, ಆಲ್ರೆಡಿ ಹೋಮ್ ಟೂರ್ ಮಾಡಿದ್ದೇನೆ, ನಮ್ಮದು ತಾಯಿ ಮನೆದು ಹೋಮ್ ಟೂರ್ ಮಾಡಿದ್ದೇನೆ. ನೋಡಿ, ಅಪ್ಲೋಡ್ ಮಾಡಿದ್ದೇನೆ. ನಮ್ಮ ಮನೆ ಹೇಗಿದೆ ನೋಡಿ ಅಂತ ಒಂದು ಹೋಮ್ ಟೂರಿದ್ದು ವಿಡಿಯೋ ಮಾಡಿದ್ದೇನೆ, ಜಸ್ಟ್ ಚೆಕ್ ಮಾಡಿ. ಬಾಲೆ ಜೆತ್ತದಲ್ಲಿ ಚೇಚಾ ಚಶ್ಮಿತಾ ಎಸ್ ಹಾಯ್ ಅಕ್ಕ, ಹಲೋ. ಇವತ್ತು ಕೂಡ ನಿಮಗೆ ಹೇಳಿಕ್ಕಾಗಲಿಲ್ಲ ಚಶ್ಮಿತಾ ಲೈವ್ಗೆ ಬರ್ತಿದ್ದೇನೆ ಅಂತ, ಸಡನ್ನಾಗಿ ಬಂದೆ, ಹಾಗಾಗಿ ಹೇಳಿಕ್ಕಾಗಲಿಲ್ಲ. ಅದು ಲೈವ್ಗೆ ಪ್ಲ್ಯಾನ್ ಮಾಡಿ ಹೇಳಿ ಬಂದರೆ ಉಂಟಲ್ವಾ, ಅದು ಆಗೋದೇ ಇಲ್ಲ ನನಗೆ. ಮತ್ತು ಟೈಮಿಂಗ್ಸ್ ನೆನಪು ಸಹ ಇರೋದಿಲ್ಲ, ನಾನು ಎಲ್ಲರ ಮೇಲೆ ಇಟ್ಕೊಳ್ಳೋದು. ಈಗ ಬರುವಂತಾಯ್ತು, ಹಾಗೆ ಸಡನ್ನಾಗಿ ಬಂದೆ. ಲೈವ್ಗೆ ಹೇಳಿ ಬರ್ತಿದ್ದು ಸ್ವಲ್ಪ ಜನ ಜಾಸ್ತಿ ಇರ್ತಿದ್ರು, ಅದು 17 ಜನ ಇದ್ದೀರಾ. ಥ್ಯಾಂಕ್ ಯು. ವ್ಲಾಗ್ ಹಾಕ್ತೇನೆ, ಮಿಸ್ ಮಾಡದೆ ನೋಡಿ. ಅಪ್ಲೋಡ್ ಆದರೆ ಮಾತ್ರ, ಅಪ್ಲೋಡ್ ಡಿಲೀಟ್ ಆಗ್ತಾ ಉಂಟಲ್ವಾ. ಈಗ ಪಾಸ್ವರ್ಡ್ ಚೇಂಜ್ ಮಾಡಿರೋದ್ರಿಂದ ಸರಿಯಾಗಿರ್ಬೋದು. ನನ್ನ ಅಮ್ಮ ಬಂದರು ನೋಡಿ, ಚಹಾ ಇಡ್ಲಿಕ್ಕೆ ಬಂದರು. ಅಮ್ಮ ಬರ್ತಾರಲ್ಲ, ಬರ್ಚಾ ವಾಪಸ್ ಕಾಫಿ ಕುಡಿತೇನೆ. ಎಂಥ ಕೂಗುದು ಗೊತ್ತುಂಟ ಮಾಮಿ, ಪಾಪ ಖಂಡಿತ ಆಯ್ತಾ. ಜೋರು ಕೂಗಿ ಹೋದರು. ತಮ್ಮ ಬಂದ ವಾಪಸ್, ಎಲ್ಲಿ ಹೋದ್ದು ಗೊತ್ತಿಲ್ಲ. ಈ ಮಳೆಗೆ ಚಂಡಿಯಾಗಿಕೊಂಡೆಲ್ಲ ಹೋಗಿದ್ದಾನೆ. ಏನಾದರೂ ಹೇಳಿಕೊಂಟಾ? ವಿನೋದ ಪೂಜಾರಿ ಹಾಯ್ ಕವಿತಾ, ಹಲೋ. ಏನು ಲೇಟಾಗಿ ಇವತ್ತು ಲೈವ್ಗೆ ಎಂಟ್ರಿ ಆದ್ರಿ? ಲೈವ್ ಬರುವಾಗ ಹೇಳಿ, ಅದೇ ಹೇಳಿ ಬಂದರೆ ಉಂಟಲ್ಲ, ನಾನು ಇಷ್ಟೊತ್ತಿಗೆ ಬರ್ತೇನೆ ಅಂತ ಹೇಳಿದರೆ ಮತ್ತೆ ನನಗೆ ನೆನಪಿರೋದಿಲ್ಲ. ಹಾಗಾಗಿ ಬೇಗ ಬರೋದು, ಬೇಗ ಅಂದರೆ ಟೈಮ್ ಆದಾಗ. ತಮ್ಮ ಬಂದ ನೋಡಿ. ದೂರ ಬೇ ಎಂಚಿನ. ನಾಳೆ ಮನೆಯಲ್ಲಿ ಅಗೇಲುಂಟು, ಅದರದ್ದು ಕೂಡ ವಿಡಿಯೋ ಮಾಡ್ತೇನೆ. ಅಗೇಲಿದು ದೈವಕ್ಕೆ ಸಂಬಂಧಪಟ್ಟದ್ದು ನಾನು ಯಾವುದು ವಿಡಿಯೋ ಮಾಡೋದಿಲ್ಲ, ಬಟ್ ಮನೇಲಿ ಹೇಗೆ ಫನ್ ಮಾಡ್ತೇವೆ ಅದು ಮಾತ್ರ ಮಾಡ್ತೇನೆ ವಿಡಿಯೋ. ಬಸ್ಸ ಎಂಚ ಉಂಡಕ್ಕ ಮಾನಿಡು ಇಂದೆ ತೂಲೆ ಬರ್ಸ ಪನಿ ಬರ್ಸ ಬರೋದುಂಡು. ಬಸ್ಸಾಗ ಚಂಡಿಯ ಒಂದು ಬೈದೆಂಬಿ. ಆ್ಯಕ್ಚುಲಿ ಏನು ಗೊತ್ತಾ, ಈ ಪ್ಲೇಸಲ್ಲಿ ನಮ್ಮದೊಂದು ಶಾಪ್ ಇತ್ತು.
ನಾವು ಕೊರೋನಾ ಟೈಮಲ್ಲಿ ಈ ಕಂಬ ಉಂಟಲ್ವಾ, ಈ ಕಂಬದ ನೇರಕ್ಕೆ ಇಲ್ಲಿ ಗೋಡೆ ಇತ್ತು, ಇಷ್ಟಕ್ಕೆ ಶಾಪ್ ಇತ್ತು. ಕೊರೋನಾ ಟೈಮಲ್ಲಿ ಮಾಡಿದ್ದು. ಅಂದರೆ ಈ ಕಡೆ ನಮ್ಮ ಈಚೆ ನೋಡಿ ರೋಡ್ ಉಂಟಲ್ವಾ, ಇಲ್ಲಿಗೆ ರೋಡ್ ಎಂಡ್, ನಮ್ಮ ಮನೆ ತನಕ ಮಾತ್ರ ರೋಡು, ಮತ್ತು ರೋಡ್ ಎಂಡ್. ಆಚೆಲ್ಲ ಹೋಗಬೇಕಾದ್ರೆ ಗದ್ದೆ ಎಲ್ಲ ದಾಟಿಕೊಂಡು ಹೋಗಬೇಕು. ಗದ್ದೆಲ್ಲ ದಾಟಿಕೊಂಡು ಹೋಗಬೇಕು. ಅವರಿಗೆ ಸಹ ಹೆಲ್ಪ್ ಆಗಲಿ, ಮತ್ತು ಕೊರೋನಾ ಟೈಮಲ್ಲಿ ಎಲ್ರಿಗೂ ಕಷ್ಟನೇ ಅಲ್ವಾ, ನಮಗೆ ಸಹ ಕಷ್ಟ. ಏನಾದರೂ ಮನೆಯಲ್ಲೇ ಇದ್ದರೆ ಜೀವನ ನಡಿಬೇಕಲ್ಲ ಅಂತ ಹೇಳಿ ಒಂದು ಶಾಪ್ ಹಾಕಿದ್ದು ಇಲ್ಲೇ ಇದೇ ಪ್ಲೇಸಲ್ಲಿ ಹಾಕಿದ್ವಿ. ಅದೆಲ್ಲ ಈಗ ತೆಗೆದು ತಟ್ಟು ಮಾಡಿ ಇದನ್ನು ಹಾಕಿದ್ದೇವೆ ನೋಡಿ. ಶಾಪ್ ಹಾಕೋ ಟೈಮಲ್ಲಿ ಗೊತ್ತಲ್ವ, ಕೆಲವರು ಸಾಲ ಕೇಳಿ ಆ ಥರ ಎಲ್ಲ ಮೋಸ ಮಾಡಿ ಶಾಪ್ ಎಲ್ಲ ಕ್ಲೋಸ್ ಆಯಿತು. ಮತ್ತು ಲೈಸೆನ್ಸಿಗೆ ಸ್ವಲ್ಪ ಆಟಾಡಿಸಿದ್ರು, ಸಿಕ್ಕಿತ್ತು ಲೈಸೆನ್ಸ್. 1 ಇಯರ್ ಆಗುವಾಗ ರಿನಿವಲ್ ಮಾಡುವಾಗ ಸ್ವಲ್ಪ ಆಟಾಡಿಸಿದ್ರು. ಸ್ವಚ್ಛತೆಗೆ ಅಷ್ಟು ಕೊಡಬೇಕು, ಇಷ್ಟು ಮನೆಯಲ್ಲಿ ಮಾಡೋದು, ಸ್ವಚ್ಛತೆಗೆ ವಾಪಸ್ ಕೊಡಬೇಕಂತ. ನಾವು ವೇಸ್ಟೇಜ್ ಎಲ್ಲ ಹಾಗೆಲ್ಲ ತಗೊಂಡು ಹೋಗೋದಾದರೆ ಓಕೆ, ಈಗೆಲ್ಲ ತಗೊಂಡು ಹೋಗ್ತಾರೆ. ಆ ಟೈಮಲ್ಲಿ ತಗೊಂಡು ಹೋಗ್ತಾ ಇರಲಿಲ್ಲ, ಕೊರೋನಾ ಟೈಮ್ ಅಲ್ವಾ. ಆದರೂ ಸ್ವಲ್ಪ ಹೇಳ್ತಾರಲ್ಲ, ಬೆಳಿಲಿಕ್ಕೆ ಬಿಡೋದಿಲ್ಲ ಅಂತ. ನಮ್ಮ ಊರಲ್ಲಿ ಕೆಲವು ಹಾಗೇನೆ, ಎಲ್ಲರೂ ಅಂತಲ್ಲ, ಕೆಲವರು ಬೆಳಿಲಿಕ್ಕೆ ಬಿಡುದಿಲ್ಲ. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಪ್ರತಿಯೊಂದು ಕಾಲ್ ಬರ್ತಾ ಉಂಟು. ಅಮ್ಮ ಅಮ್ಮ పేరుకన్నారే పోపరా చుబ్బెక్క కాల్ మంతొందులేరు లచ్చు ఓళ్ళలు చుబ్బెక్క కాల్ మంతొందులేరు చుబ్బెక్క చాడ ಸ್ಪೆಷಲ್ ಲತಾ ಸದಾನಂದ ಅವೇ ಎಂದೆ ಕಾಫಿ ಕನತ ದೀತೇರು ಮುಲ್ಪ ಬೊಕ್ಕ ಎಂಚ ಉಲ್ಲರ್ ಯಾನ್ ಸೂಪರ್ ಸುಷ್ಮಿತಾ ವಿನೋದ ಪೂಜಾರಿ ಲಚ್ಚು ಒಲ್ಲಲ್ ಲಚ್ಚು ಉಲಾಯಿ ಜೈದಾಲ್ ಚಾಂಡೆ ಅವೇ ಕನತ ದೀತೇರು ಎರಡ ಪಂತಿನತೆ ಲೈವ್ಗೆ ಬನ್ನಗ ಪನ್ಲೇಂದು ಇಂಕ ಗೊತ್ತಿ ಜಾಣಿರ್ ಲೈವ್ಗೆ ಬೈದನ ಜಸ್ಟ್ ಮೊಬೈಲ್ ತುನಾಗಿರ್ ಲೈವ್ ಇಡುಲ್ಲಾರ ಅಂದ ಪಂಡದು ಬತ್ತಂಡ ವರ್ರಿ ರ್ಯಾಪುಜಿ ಲೈವ್ಗೆ ಅಂಚ ಅದು ಸಡನ್ ಅದು ಬತ್ತೆ. ಡ್ಯಾನ್ಸ್ ಮಾಡ್ತೀರಾ ನೀವು? ಡ್ಯಾನ್ಸ್ ಮುಂಚೆ ಮಾಡ್ತಿದ್ದೆ, ಯಾವಾಗ ಗೊತ್ತುಂಟಾ, ಡಿಗ್ರಿ ತನಕ ಮಾಡ್ತಿದ್ದೆ, ಮತ್ತೆ ಸ್ಟಾಪ್. ಮತ್ತು ನಾನು ದಪ್ಪ ಅದಲ್ಲ, ಮತ್ತೆ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಡಿಗ್ರಿ ಕಳೆದು ಕೂಡ ಡ್ಯಾನ್ಸಿಗೆ ಹೋಗ್ತಿದ್ದೆ, 2 ವರ್ಷ ಏನೋ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ ಅಷ್ಟೇ. ಮತ್ತು ದಪ್ಪ ಆದಂತ ಮದುವೆ ಆಯಿತು, ಜಾಬಿಗೆ ಹೋದ ನಂತರ ಸ್ವಲ್ಪ ದಪ್ಪ ಆಗಿಕೊಂಡು ಬಂದೆ, ಕೂತು ಕೆಲಸ ಎಲ್ಲ ಹಾಗೆ. ಎಂತ ಕಾಂಡೆಡ್ದು ಕಾಪುನಿ ಯಾನಿರೇನು ಅಂದ ಯಾನಿ ಲೈವ್ ಇಡು ಬರ್ಪುನ ಟಿಜ್ಜಾನಿ ನೀ ವ್ಲಾಗ್ ಅಪ್ಲೋಡ್ ಆತಿಜ್ಜಿ, ಅಪ್ಲೋಡ್ అయిನ ಡಿಲೀಟ್ ಆತಂಡ ಇದಕ್ಕೋಸ್ಕರ ಬತ್ತೀನಿ ಲೈವ್. ಅಮ್ಮ ನೋಡಬೇಕು, ಅಮ್ಮ ಆಚೆ ಹೋದ್ರು, ಅವ್ರು ಇಷ್ಟು ಹೇಳಿದ್ರು ಬರ್ತಾ ಇಲ್ಲ. ಅಪ್ಪು ಹೊರ ಹೊಚ್ಚಿಲ್ಲ, ಅಪ್ಪು ಹೊರ ಹೊಚ್ಚಿಲ್ಲ, ಉಲೈ ಬರ್ತಾಳೆ ನೆಟ್ವರ್ಕ್ ಪೋಪುಂಡ್ ಬೇ ಅಲ್ಲಿ ಜೆತ್ತಿನಾತಿತ್ತೆ ಹೊರ ಪೋಲಾ ಒಂದು ಸಾಂಗ್ ಹೇಳಿ. ಅಯ್ಯೋ ನಾನು ಪ್ರತಿ ಸಲ ಹೇಳ್ತೇನೆ, ನಾನು ಸಾಂಗ್ ಹೇಳಿದ್ರೆ ಇಲ್ಲಿದ್ದ ಕಾಗೆ ಇಲ್ಲ, ಈಗ ಎಲ್ಲ ಓಡಿ ಹೋಗ್ತದೆ. ನನ್ನ ತಮ್ಮ ಓಡುವ ಇಲ್ಲಿ ನಾನು ಸಾಂಗ್ ಹೇಳಲಿಕ್ಕೆ ಕೂತ್ರೆ. ಒಂದು ಚಾಕ್ ದಾದ ಸ್ಪೆಷಲ್ ಇನಿ ಮಸ್ತ್ ಉಂಡು. ಮಾಮಿ ಕೆಲವುದ ಪೂರ ತಿಂಡಿ ಕಾನ ತಿತ್ತಿರ್ಕೊಡೆ ಕುಡ್ಲಾಗ್ಬೋದು. ಮಾಮಿ ಪಂಡ ಬೊಂಬಾಯಿ ಮಾಮಿ ಅಂಚ ಮಸ್ತ್ ಇತ್ತಂಡ ಅವೇ ಇತ್ತಂಡು ಇಂಚಿನ ಪೂರ ಇತ್ತಂಡು ಮಾರೆ. ಡೈರಿ ಮಿಲ್ಕ್ ಅವು ಪೂರ ಮಸ್ತ್ ಇತ್ತಂಡು. ಬೊಕ ಕೋಡೆ ಮಾಮಿನ ಮೆಗ್ದಿ ಹೊರ್ತಿ ಗೀತಾ ಮಾಮಿ ಅಂತ ಅವರು ಕೂಡ ಬಂದಿದ್ರು. ವಸಂತ್ಯಕ್ಕ ಒಳ್ಳೆರು ಇರಿಗೆ ವಸಂತ್ಯಕ್ಕನ ಪರಿಚಯ ಉಂಡಾ? ಅವೇ ಲೆತ್ತೊಂದುಲ್ಲ ಯಾರು ಬರ್ಪುಜೇರು, ಒಂಚೂರು ಬೇಳೆಡುಲ್ಲರಿಗೆ ಬೊಕ್ಕೇರು. ಅಸ್ಮಿತಾ ಜಗದೀಶ್ ಹಾಯ್ ಮೇಡಮ್, ಹಲೋ. SSK ಕ್ರಿಯೇಷನ್ ಬ್ಯೂಟಿ ಟಿಪ್ಸ್ ಕೂಡ ಬ್ಲಾಗ್ನಲ್ಲಿ ಹಾಕಿ ಕೆಲವೊಮ್ಮೆ. ಕೆಲವುದು ಹಾಕಿದ್ದೇನೆ ನಾನು, ಆದರೆ ಬ್ಯೂಟಿ ಟಿಪ್ಸಿಗೆ ನಾನೇ ಕೇರ್ ಮಾಡೋದಿಲ್ಲ. ಬ್ಯೂಟಿ ಬಗ್ಗೆ ಕೇರ್ ಮಾಡಿದರೆ ಹಾಕ್ಬೋದು, ಬಟ್ ನಾನೇ ಕೇರ್ ಮಾಡೋದಿಲ್ಲ, ಅದಕ್ಕೋಸ್ಕರ ಹಾಕೋದಿಲ್ಲ ಅಷ್ಟೇ. ಇನ್ನು ಹಾಕ್ತೇನೆ ಖಂಡಿತ, ನನಗೆ ಗೊತ್ತಿದ್ದಷ್ಟು ಹಾಕ್ತೇನೆ. ನನ್ನ ಅಮ್ಮ ಕೆಲವು ಹೇಳ್ತಾರೆ, ಅದನ್ನು ಹಾಕ್ತೇನೆ. ಮತ್ತು ಹಾಯ್ ಅಕ್ಕ ನಿತಿನ್ ಹಲೋ. ಅಮ್ಮ ಬಾಲೆ ಸಚಿನ್ ನಮ್ಮಲ್ಲ ಕೈ ಅಮ್ಮನೊಂಜಿ ಹಾಯ್ ಪಲ್ನೆ ಹಾಯ್ ಪನ್ಪ ಬ್ಯಾರಿಂಚಿ ಬತ್ತಿಜೆರು. ಸಚಿನ್ ನಮ್ಮಲ್ಲ ಕೈ ಎಂಚಿನ ಅರ್ಥ ಇಜೆಂಕ್
ಅಮ್ಮ ಬತ್ತೇರು. ದೊಡ್ಡ ನಕ್ಲಿ ನೆಟ್ಟು ದೀಪ ಮುಲ್ತುಲೆ ಮಗೆ ಅಮ್ಮನೊಂಜಿ ಹಾಯ್ ಪನ್ಪೆ ಸಚಿನ್ ಮಲ್ಲಕ ಹೆಂಗೆ ಅರ್ಥ ಇಜ್ಜಿ ಸಚಿನ್ ಇಲ್ಲು ಅಲ್ಪವೇ ಅಲ್ಲೊಂಜಿ ಕಂಪೌಂಡ್ ತೋಜಿನ ಐದು ಆಪೆಕ್ಕಾಯನ ಇಲ್ಲಿ. ಯಾವಾಗ ಹೋಗೋದು ಗಂಡನ ಮನೆಗೆ? ಗಂಡನ ಮನೆಗೆ ನೋಡಬೇಕು, ಬುಧವಾರ ಅಂತ ಉಂಟು. ನಾಳೆ ಮನೇಲಿ ಅಗೆಯಲಿದೆ, ಅದೆಲ್ಲ ಆಗಿ ಹೋಗುದು ಅಂತ ಉಂಟು, ಮತ್ತೆ ಗೊತ್ತಿಲ್ಲ. ಹಾಯ್ ಅಕ್ಕ ಇಂಚೊಲ್ಲರು ಯಾನ್ ಸೂಪರ್ ಇರ ಇಂಚೊಲ್ಲರು SSK ಕ್ರಿಯೇಷನ್ ಹಾಯ್ ಲಚ್ಚು ಒಂದೇ ಮಗೀರಿಗೆ ಹಾಯ್ ಪನ್ನೊಂದುಲ್ಲೇರು. ಒಬ್ಬು ಅವಳು ನಿದ್ದೆಯಿಂದ ಎದ್ದದಷ್ಟೇ, ಹಾಗೆ ಸ್ವಲ್ಪ ಕೋಪದಲ್ಲಿದ್ದಾಳೆ. ಲಚ್ಚು ಓದ್ತ ಓದ್ತಪ್ಪ. ಅಲ್ತುಲೆ ಅಲ್ತುಲೆ ಅಲ್ತುಲೆಗೆ ಅಲ್ಲ ತುಲೆ. ಲಚ್ಚು ಏರ್ ಮಗ್ಯವು ಹಾಯ್ ಲಚ್ಚು ಹಾಯ್ ಲಚ್ಚು ಹಾಯ್ ಬಾಬು ಮಾತಾಡಗ್ಲ ಹಲೋ. ಅಲ್ಲನ ತೆಲಿಪೇರ ಒಂಚೂರು ಟೈಮ್ ಬೋರ್ಡು ಅಲ್ಲೇನ ಬುಲಿಪುನ ಟೈಮ್ ಇತ್ತೆ. ಅಮ್ಮ ಬೇಲೆಡುಲ್ಲಾರಾ? ಅಮ್ಮ ಬೇಲೆಡುಲ್ಲಾರಾ? ಫ್ರಮ್ ಸಾಲೆತ್ತೂರ್. ಸಾಲೆತ್ತೂರ್ದು ಪರ ಎಂಕ್ ಸಾಲೆತ್ತೂರ್ ಯಾನ್ ಸಾಲೆತ್ತೂರ್ ಬೈದೆ. ಕಿರಣ್ BS ದಾತೆ. ನಾನು ಯಾರ ಹತ್ರ ಮಾತಾಡೋದ್ರೆ ನನ್ನ ಮುಖವೇ ನೋಡ್ತಿದ್ದಾಳೆ ನೋಡಿ ಪಾಪ. ತೋಜಿರೆ ಏರುಲ್ಲೇರು ಹಾಯ್ ಕಿನ್ನಿ. ಈ ಕಿನ್ನಿ ಬಂದಾಗ ಮಾತ್ರನ ಕೇನು ಇತ್ತ ಸಂಜೆ ಪೊಡಿತ್ತು ನಿನ್ನಡ ರೀಚಾರ್ಜ್ ಮನ್ಪರೆ ಬಂತೆ. ಪೂಜಾರಿ ದೀಪ್ತಿ ವನಿತಾ ಸಾಲ್ಯನ್ ದಾದ ವಿಶೇಷ ದಾದ ಪಂಡ ಇನ್ನ ವ್ಲಾಗ್ ಅಪ್ಲೋಡ್ ಆಯ್ ನಾವು ಡಿಲೀಟ್ ಆತಂಡು 4 ಸರ್ತಿ ಅಪ್ಲೋಡ್ ಅಂತ ಡಿಲೀಟ್ ಆತನ ಅವೇ ಮಲ್ಲ ವಿಶೇಷ. ಇರೇ ನಾ ಫ್ರೆಂಡ್ನ ಹೋಮ್ ಅವೇತಾ? ಅಖಿಲನಾ ಇರ ಅಖಿಲನ ಕಡೆ ತಕ್ಕಲ. ವಿನೋದ ಪೂಜಾರಿ ಲಚ್ಚು ತೂಪಿನನೆ ಒಂಜಿ ಖುಷಿ ಅಂದೆ ಹಾಲು ತೂಪು ಜಲೆ. ವಸಂತ್ಯಕ್ಕ ಚಾಂಡ ಆರ್ಚೂರು ಬೆಚ್ಚಾಡುಲ್ಲೇರು ಬೈಜೇರಿಂಚಿ ಅಲ್ಲಿ ಬೇಲಾಡುಲ್ಲೇರು ಅಂತ ಅಂಚಾದು. ಸಂಜು ಬತ್ತಿಜೆ ಅಂದು ಆಯ್ತದು ನಿತ್ತೆ ಲೈವ್ ಹಿಡಿತದನ ಕೇಂದ್ವಿ. ಪೂಜಾರಿ ದೀಪ್ತಿ ಒಂಜಿ ರೀಚಾರ್ಜ್ ಪಾಡ್ಲ. ಅಪ್ಪು ವಾಪು ಲಚ್ಚು ಲೈವ್ ಇಜ್ಜಂಡ ಜೋರ ಆಪುಂಡತೆ. ಕವಿತಾ ಲೈವ್ ಇಜ್ಜಂಡ ಜೋರ ಬೋರ ಇಂಕ್ ದಾಯ್ತಂದ ಅರ್ಥ ಇಜ್ಜಿ. ವಿನೋದ ಅಮ್ಮ ಬಾಲೆನೊರಲೆ ತೊಂದ್ ಬಾರ. ಹಸ್ಬೆಂಡ್ ಓರ ಲೈವ್ಗೆ ಬರ್ಪಾರೆ 2 ಜನ ಫನ್ನಿ ಅದು ಪಾತೆರ್ನ ಖುಷಿ ಆಪುಂಡು. ಅಯ್ಯೋ ಅಲ್ಪ ಲೈವ್ ಬರಿಯರ ನೆಟ್ವರ್ಕ್ ಇಜ್ಜಿ 6 ಬೊಕ್ಕ ಮಾತೆರ್ನೆದ್ರು ಲೈವ್ ಬರ್ಪುಜೇರು ಅನ್ನ ಪ್ರಾಬ್ಲಮ್ ಅವೇ. ಅಪ್ಪುಲ್ಲೇ ಮೂಲು ದೀಪ್ತಿ. ಅರೆ ಏತ್ ಪಂಡ್ಯಾರು ಲೈವ್ ಬರ್ಪುಜೇರಾರು ಆರು ವ್ಲಾಗ್ಗೆ ಕಡಿಮೆ, ನನ್ನ ಲೈವ್ಗೆ ಬರ್ತಿಲ್ಲ ಕಣೆ. ಸೌಮ್ಯ ಮಾಣಿ ಹಾಯ್ ಸೌಮ್ಯಕ್ಕ ಏನ್ ಇಲ್ಲಕ್ಕೆ ಬೈದೆ ಮಾಣಿಗೆ ಬೈದೆ ಮಾಣಿಗೆ. ಅವಳು ಓಡಿಯೇ ಬಾಕಿ ಆತೆ 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 ಆತೆ. ಅಪ್ಪುನ ಮೋನೆ ತೋಜಾಲೆ. ಅಪ್ಪು ಅಪ್ಪು ನಿನ್ನ ಮೋನೆ ತೋಜೋಡಿ ಹೊರ ಬಲ್ಲ ಮಾರಾಯ ಹೊರ ಬಲ್ಲ. ಅನುರಾಧ ಪೂಜಾರಿಂದ ಲೈವ್ ಚಾಟೆಡ್ ಪಾರ್ದೆ ಹೊರ ಬಲ್ಲ ಬತ್ತು ಪೋ ಅಪ್ಪು. ಮತ್ತೆ ನಾಳೆ ಮನೆಯಲ್ಲಿ ಅಗೇಲು ಆಗಸ ಹೇಳಿದೆ. ಮತ್ತೆ ಈಗ ಸ್ವಲ್ಪ ಹೊಸೊಬ್ರು ಬಂದಿರಲ್ಲ. ಅಪ್ಪು ಶೆಟ್ಟಿ ಪ್ಲೀಸ್ ಶೋ ಯುವರ್ ಫೇಸ್ಗೆ. ಅಪ್ಪು 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 ಬರೋದುಂಡು. ಚಾಂಡ ಚಾ ಅವೇ ಕಾಫಿ ಕನತ ದೀತೆರಮ್ಮ ಪರೋಡಾತೆ.
ಮತ್ತು ಅದೇ ನಾಳೆ ಮನೆಯಲ್ಲಿ ಅಗೆಲುಂಟು. ಮತ್ತು ತುಂಬ ಜನರನ್ನು ಕರಲಿಲ್ಲ, ಸ್ವಲ್ಪ ಜನ ಮಾತ್ರ. ಅಂದರೆ ಆಟಿ ಅಗೆಲಲ್ವ, ನಾವು ವರ್ಷದ ಅಗೆಲಿಗೆ ಎಲ್ಲ ಹತ್ತಿರ ಮನೆಯವರು ತುಂಬ ಜನರನ್ನು ಕರಿತೇವೆ. ಅಪ್ಪು ಫಸ್ಟ್ ವೀಡಿಯೋಡು ಮಸ್ತ್ ಬರೋದಿತ್ತೇರಿ, ಇತ್ತೆ ಮಸ್ತ್ ಅವಾಯ್ಡ್ ಮಲ್ತೊಂದುಲ್ಲೇರು. ಅವ್ರನ್ನ ಗರ್ಲ್ ಫ್ರೆಂಡ್ ಬರೋರ್ಚಿ ಪಂತೇರ ಅಂದ್ ಕೇಳಿ ಮುಖ್ಯ ಆಗ ಗರ್ಲ್ ಫ್ರೆಂಡ್ ಇಜ್ಜಿ ಇಂದ ನಿಕ್ ಬೈದನೆ ಕಮೆಂಟ್. ಅಪ್ಪು ಫಸ್ಟ್ ವೀಡಿಯೋಡು ಮಸ್ತ್ ಬರೋದಿತ್ತೇರು, ಇತ್ತೆ ಮಸ್ತ್ ಅವಾಯ್ಡ್ ಮಲ್ತೊಂದುಲ್ಲೇರು. ಅವ್ರನ್ನ ಗರ್ಲ್ ಫ್ರೆಂಡ್ ಬರೋರ್ಚಿ ಪಂತೇರ ಅಂದ್ ಕೇಳಿನೆಗೆ ಇಡೆ ಬಲ್ಲ ಕುಲ್ಲು ಅಂತ ಅಂದ ಆನ್ಸರ್ ಅನ್ಪೈಕ್. SSK ಕ್ರಿಯೇಷನ್ ಉಂಡು ಏರ್ ಗೊತ್ತು ಜಿಂಕ್ ನಿಕ್ ಗೊತ್ತು ಜಕ್ಲಿಗೆ ನಿನ್ನ ಗುರ್ತೆಪ್ಪುಡು ಎಲ್ಲ ಆಗಿರೋದು. SSK ಕ್ರಿಯೇಷನ್ ಅವು ಪುದರ್ ಅಕ್ಲೆ ದಾಯಗ್ ಪನ್ ಐ ಯಾನ್ ಪಂಡ ಹಸ್ಬೆಂಡ್ ಇಲ್ಲ ಪೋತೈತಾ ಅಂಚ ಇಡೆ ಬನ್ನಗ ಐ ಪೂಜೆ ಬೇಲೆ ಪೋದುಪ್ಪೆ ಇತ್ತೆ ರಜೆ ಟುಲ್ಲೆ ರಜೆ ಇತ್ತೆ ಪೋಂದಿಜ್ಜೆ ಐಕೋಸ್ಕರ ಉಲ್ಲೆ ಎಲ್ಲ ಅಗೆಲತ ಇಲ್ಲಲ್ಲ ಅಂಚಾದು. ಇನ್ನ ವ್ಲಾಗ್ ಸೂಪರ್ ಆಪುಂಡು ತೂವೇರೆ. ಅಪ್ಪು ಫಸ್ಟ್ ವೀಡಿಯೋಡ್ ಮಸ್ತ್ ಬರೋದಿತ್ತೇರು, ಇತ್ತೆ ಮಸ್ತ್ ಅವಾಯ್ಡ್ ಮಲ್ತೊಂದುಲ್ಲೇರು. ಅರ್ನ ಗರ್ಲ್ ಫ್ರೆಂಡ್ ಬರೋರ್ಚಿ ಪಂತೇರ ಅಂದ್ ಗರ್ಲ್ ಫ್ರೆಂಡ್ ಉಲ್ಲೇರಾ ಅವನಿಗೆ ಗರ್ಲ್ ಫ್ರೆಂಡ್ ಎಲ್ಲ ಇಲ್ಲ, ಅವನು ಇನ್ನೂ ಸಹ ಮಗು ಪಾಪು, ಅವನಿಗೆ ಜಸ್ಟ್ 20. ಗರ್ಲ್ ಫ್ರೆಂಡ್ ಏರಿ ಅಪ್ಪವು ಏಯ್ ಅಂತು ಅವಂಬಲ್ ದೀಪ್ತಿ ಹಾಯ್ ಅಪ್ಪು 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 ನೆಕ್ಕರ್ದೆಂಚ ಪಾನಂದುಲಾಲ್ ಅವನ ಕ್ಲಾಸ್ಮೇಟ್ ಪೂಜಾರಿ ದೀಪ್ತಿ ಇದ್ದಾಳಲ್ಲ ಕ್ಲಾಸ್ಮೇಟ್ ಇವಂದು. ಎಲ್ಲ ಅಗೆಲುಪ್ಪುನಗ ಮಾಮಿದಾನೆ ಇನಿ ಪೋಯಿನೆ ಅರೆಗ್ ಆಲ್ರೆಡಿ ಬಸ್ತ ಟಿಕೆಟ್ ಬುಕ್ ಆದಿತ್ತಂಡು ಬೊಕ್ಕ ಅರ್ಜೆಂಟ್ ಪಾಯರ್ಲ ಉಂಡಿಗೆ ಅಂಚಾದು ಪೋಯೆರು. ಬೊಕ್ಕ ಎಂಕ್ಲು ಆರ್ನ ಟಿಕೆಟ್ ಬುಕ್ ಆಯಿ ಬೊಕ್ಕ ಎಂಕ್ಲೇನ ಇಲ್ಲ ಅಗೆಲ್ ಬುಕ್ ಆಯ್ನ ಪಂಡ ಎಂಕ್ಲೆ ಅಗೆಲ್ ಬಲಸುನು ಪೂರ ಪಿದಾಯ್ದ ಒಂಜಿ ಮಾಮು ಅಂಚಾದು ಅರ್ನ ಟೈಮಿಂಗ್ಸ್ಲ ತೂವಡಾಪುಣತೆ ಇಜಿನ ಏಪಲ ಪಾಡೋರಿ ತೊಂದರೆ ಇಜ್ಜಿ ಅಂಚಾದು. ಇರ್ನ ವ್ಲಾಗ್ ಸೂಪರ್ ಆಪುಂಡು ತೂಯೆರೆ ನನ್ನ ಲಂಚಿನ ವ್ಲಾಗ್ ಮಲ್ತೊಂದು ಉಪ್ಪುಲೆ. ಥ್ಯಾಂಕ್ ಯು ಶೋರ್ ಮಲ್ಪ ವೀಡಿಯೋ ಒಂದು ವ್ಲಾಗ್ ಮಲ್ಪ. ಹಾಯ್ ಅಪ್ಪು ದೀಪ್ತಿ ಬಾಲೆದ ಪುದರ್ ಅಪ್ಪು ಪಂದೆನ್ನೆ ಬಾಲೆದ ಪುದರ್ ಅಪ್ಪು ಅತ್ತು ಬಾಲೆ ಆಕ್ಚುಲಿ ನಮಗೆ ಅಮ್ಮನ ಬಾಲೆದ ಪುದರ್ ಅಪ್ಪುಗೆ ಅಮ್ಮವರು ಬರ್ಪಾರೆ ಕರಿಂಚಿಗೆ ಏನೋದಿಲ್ಲ ವಸಂತಕ್ಕೆ ಒಲ್ಲಿருந்து ಅಂದ ಅಪ್ಪುಗು ಪೊಣ್ಣ ಅವಡಿಗೆನಾ ದಾಯ ನಾಡ್ದು ಗೊರ್ಪನೈ ದೀಪ್ತಿ ಓಲ್ಲ ಅಲ್ಲಿ ತೋಜ್ಜಲ ಅಪ್ಪುಗು ಪೊಣ್ಣ ಅವಡಿಗೆನ ಬೊಕ್ಕೆಂಜಿನ ದೈನಂದಿನ ವ್ಲಾಗ್ ಪ್ಯಾಲ್ ಇಂಚಿನ ಕರ್ತ ಇಜ್ಜಿ ಒಂಜಿ ಹಾಯ್ ಪನ್ ಮೆಗ್ಗ್ಯ ಹಾಯ್ ಪನ್ ಹುಡುಗಿ ಹಾಯ್ ಸವಿತಾ ಸವಿ ಹಾಯ್. ಗರ್ಲ್ ಫ್ರೆಂಡ್ ಪಂದ್ ಕುಸಲ್ಗ ಪನ್ನಿ ಅಟ್ಲೀಸ್ಟ್ ಎದುರುಗಾಂಡಲ ಬರಡು ಪಂದ್ ಪಾತೆರತ್ತಾಗೆ ಇನ್ನ ಪುದರೆಂಚಿನ ಪನುಡಿಗೆ ಈಗ SSK ಕ್ರಿಯೇಷನ್ ಉಲ್ಲರತ್ ಇನ್ನ ಪುದರೆಂಚನ್ ಪನುಡಿಗೆ. ಅನುರಾಧ ಪೂಜಾರಿ ಯಾನ್ ಅಮ್ಮ ಮೊಬೈಲ್ ಚಾಟ್ ಮಲ್ಪುನೆ ಮಲ್ಪೆಡು ಬೋಟುಡು ಬೇಲೆ ಮಲ್ಪುನ ಮೊಬೈಲ್ ದಕ್ಕೇಡು ನೀರಿಗು ಬೂರುಂಡು ಅಂಚಾದು ಅಮ್ಮನ ಮೊಬೈಲ್ ಚಾಟ್ ಮನ್ಪುನು ಅಂದ ಏರ್ ಗೊತ್ತಾಯ್ಜಿ. ಪೂಜಾರಿ ಹಾಯ್ ಆಂಟಿ ಮುಲ್ತ ಬಲ್ತೇರು ಓಡಿ ಬೇರು ಅಮ್ಮೋಡೇರು ಅಮ್ಮ ಇತ್ನೆಡೆ ಮೂಲಿತ್ತೇರು ಇತ್ತೆ ಬಲ್ತೇರು ಓಡಿ ಬೇರು ರೀಚಾರ್ಜ್ ಮಾಡಿ ಅವಳು ಇಂಚಿನ ಆಯ್ನ ರೀಚಾರ್ಜ್ ಖಾಲಿ ಆತನಿಗೆ ದೀಪ್ತಿ ಪಾಡೋಡಿಗೆ ಅವಳು ಮೊಬೈಲ್ ಶಾಪಲ್ಲಿ ಇರುದು. ಇವನು ಮತ್ತು ಇವನ ಫ್ರೆಂಡ್ ಒಬ್ಬಿದ್ದಾನೆ ಸಂಜು, ಯಾವಾಗ ಬರ್ಲಿಕ್ಕೆ ಗೊತ್ತಿಲ್ಲ. ರೀಚಾರ್ಜ್ ಪಾಡು ಅಂತ ಹೇಳುದು ಪಾಪ. ಫ್ರೀ ರೀಚಾರ್ಜ್ ಸಂಪರ್ಕಿಸಿ ಇಡವಲ್ಲ ಫನ್ ಫ್ರೀ ರೀಚಾರ್ಜ್ ಸಂಪರ್ಕಿಸಿ ದೀಪ್ತಿ ಪೂಜಾರಿ. ಮತ್ತೆ ಹಾಯ್ ಆಂಟಿ ಮತ್ತೆ ವನಿತಾ ಸಾಲಿಯನ್ ದಾನೆ ಬಿಸಿ ಅಮ್ಮ ಪಂಡ ಇಲ್ಲ ಗೆಲತ ಅಂಚ ಒಂಚೂರು ಪ್ರಿಪರೇಷನ್ ಪೂರ ಆವಡೆ ಎಂಕ್ಲೆ ಮನ್ಪೊಡತ ಪೂರ ಚಿಕ್ಕಮ್ಮ ಮಧ್ಯಾಹ್ನಕ್ಕೆ ಬರ್ಪೆ ಬಂತೇರೆಲ್ಲ ಅಂಚ ಒಂಜೊಂಜಿ ಆನಗ ಹಾಪುಂಡು 2 ಜನ ಅಂಚೆದು ಬರೋ ಒಂದುಲೇರು ಅಕ್ಲೆನ ವ್ಲಾಗ್ ಹಿಡ್ದು ಬಲಿಪುನೆ ಎಂದು ಅವ್ರು 30 ಸ್ಟೂಡೆಂಟ್ ಒಂದು ಆಂಟಿ 2 ಜನ ಒಂದೇರು ಬತ್ತೇರ್ನ ಅಕ್ಲೆಲ್ಲ ತೋಪ ಬೆತ್ತ ಅಕ್ಲಿಗೆ ಗೊತ್ತಿಜ್ಜಿ ನಾನು ವೀಡಿಯೋ ಮನ್ಪುಡೆ ನೆನಪಿರ್ ಲೈವ್ ಉಡುಲ್ಲೆ ನೆನ್ತಿಜ್ಜೇರು ಕೋಡೆ ಲೈವ್ ದಾನೆ ಬೈಜರ್ ಕೋಡೆ ಬೈದೈತೆ ಲೈವ್ಗೆ ಅನ್ ಬಲ ನಿಕ್ ಪಾಡ್ಗ ಅವ ನಿಕ್ ಪಾಡೋಲ್ಗೆ ರೀಚಾರ್ಜ್ ಕೋಡೆ ಲೈವ್ ದಾನೆ ಬೈಜರ್ ಕೋಡೆ ಲೈವ್ ಬೈದ ಆ್ಯಕ್ಚುಲಿ ಬೇಗ ಪೋತೆ ಮಾತ್ರ ರೀಚಾರ್ಜ್. ಅಮ್ಮ ಈರ್ ದಾನೆ ಬಿಸಿ ಅಮ್ಮವೇ ಬಿಸಿ 2 ಜನ ಫೋನ್ ತೂನ್ ಬರ್ಪು ಜಾತ
ಯಾನೊಂಜಿ ಅಪರೂಪಕ್ಕೆ ಬರ್ತೀನಿ ಬರ್ಪನ ಇಜ್ಜಿಯ ಯಾನಂದ ಮೊಬೈಲ್ ಬಾಲಿನ ತೊಪ್ಪೊಂದಿಲ್ಲ ಬಲ ಬಲಿ ಯಾನೊಂಜಿ ಅಪರೂಪ ಬಂದನಿಗೆ ಬರ್ಪುಜಾರತ್ತ ಅಂದ ಅವ ಇತ್ತ ಯಾನ್ ಬರ್ತಿಜ ಬರೋಡತ್ತ ಒಂದು ಜೂನಿಯರ್ ಕಾಲೇಜು ಒಂದು ಆಂಟಿ ಸೀನಿಯರ್ ಕಾಲೇಜ್ ಒಂದು ಅಲ್ಪರ್ದೊಂದು ಹಾಯ್ ಪಲ್ಲೆ ಹಾಯ್ ಸತ್ಯ ಏತು 37 ಜನ ಅಲ್ಲಿರು ಇರಂಜಿ ಹಾಯ್ ಪನೋಡಿಗೆ ಅಕ್ಲಿಗೆ ಇದು ಜೂನಿಯರ್ ಕಾಲೇಜ್ ಇದು ಸೀನಿಯರ್ ಕಾಲೇಜ್ ಏಪ ಎಲ್ಲ ರಜೆ ಅಜ್ಜಿ ಅಮ್ಮ ಒಲ್ಲೇರು ಅಮ್ಮ ಅಂಚಿಲ್ಲೇರು ಸಾಲಿಯನ್ ಹಾಯ್ ದಾವತ್ತಿವಿ ಹಾಯ್ ದೇ ಪಾತನ್ ಯಾನ್ ಏರ್ ಪಾತನ್ ಏರ್ ಕಾತ ನಿತ್ತಲೆ ತೂತೆ ವಾಕ್ಯವು ಅಬ್ಬ ಅವನಿದ್ರೆ ಲಕ್ಕಿನ ಅಂತ ಅಂಚ ಎಲ್ಲ ನಂಚಿ ಬರ್ಪುನಾಲು ಬೇಕು ಕಾಲ ಅಂತೀರಿ ಬರ್ಪೆ ಒಟ್ಟಿಗೆ ಹೋಗಿ ಅರೆಗೆ ಹಾಯ್ ಪಲ್ಲೆ ಬಾಲೆ ಏರ್ ನಾವು ಬಾಲೆ ಇನ್ನನೇ ಮಾತದು ಲೆಕ್ಕ ಬಾಲೆ ಇರೋದಕ್ಕೆ ಏನೊಂದಿಲ್ಲ ರತ್ತಿ ಬಾಲೆ ಇನ್ನನೇ ಅವೇ ಅರೆಗೆ ಹಾಯ್ ಪಲ್ಲೆ ಏರೆಗೆ ಹಾಯ್ ಪ ನೋಡು ಬಾಲೇರ್ ಅಂದು ಹಾಯ್ ಅಕ್ಕ ಎಂಚೊಲ್ಲರು ಜಯ ಅಶೋಕ್ ಹಲೋ ಯಾನ್ ಹುಷಾರುಲ್ಲ ಇರೆಂಚೊಲ್ಲರು ಹುಷಾರುಲ್ಲರ ತೊಂದರೆ ಜೊತ ನಾಲಜಿ ಉಂಡತೆ ಆತ ಯಾನ್ ಈರ್ನ ಮಗಲ್ಲ ಬರ್ಪುನೆ ತೂಪುನೆ ಅಂದ ಅಮ್ಮಗ ಹಾಯಿಗೆ ಅಮ್ಮ ಒಡೆಯರು ಮುಟ್ಪಿತ್ತಿರಿತ್ನೇಟ ಪೋಯ್ರಾ ಅಂಚನೆ ಬರ್ಪುಜಿ ಅಮ್ಮ ಪೋಯರಿಗೆ ಪೇರಿಗೆ ಅವು ಈ ರೈಟ್ ಬರ್ಪುನ ತೋಜಿ ನಾನು ಅಂಚೆ ಬಲ್ತೇರು ಏನ ಈ ಕಡೆ ಬೋಲ್ ಕೋಡೆ ಕೋಡೆ ಬೈದ ಅತಿ ಪೋಯಿರ್ ಬೋಲ್ಪು ಬುಲ್ತೊಂದು ಪೋಯಿರ್ ಅರೆ ಬೇಜಾರ ಪೋನಾಗ ಈಕ್ ಅಮ್ಮ ಬತ್ತಿ ಬೊಕ್ಕ ಪನ್ಪೆ ಯಾರ ಅಂಚಿಕೋರು ಫುಲ್ ವೈರಲ್ ಅವನು ತೂತಾರಣಿಗಳು ಎಲ್ಲೇ ಪುನಗ ನೇನು ಕಣ್ಣಿಗೆ ತಂಪಾಯಿರ ಬಿಡೋ ನಿತ್ತೇರು ಸಣ್ಣದಿರುವಾಗ ಇದನ್ನ ಕಣ್ಣಿಗೆ ತಂಪಾಗ್ಲಿಕ್ಕೆ ಬಿಡ್ತಾ ಇದ್ರು ನೋಡಿ ಹೀಗೆ ಈಗ ಹೆದರಿಕೆ ಆಗ್ತದೆ ಮಾತ್ರ ಮನೆಯಲ್ಲಿ ಎಂತಾದ್ರೂ ಕೂಗ್ಲಿಕ್ಕಿದ್ರೆ ಇದನ್ನ ಹಾಕ್ಬೋದು ನೋಡಿ ಗ್ಲಿಸರಿನ್ ಟೈಪ್ ಅಲ್ಲಿ ಅಯ್ಯೋ ಯಾನೆ ಬುಲ್ತೆ ಹೀರೋ ಪಾಡೋದಿಲ್ಲಾರ ಯಾನೆ ಬುಲ್ತೆ ಅಂತ ಪಾಡೋಲಿ ಇಂಚ ಪಂಡದು ಇತ್ತ ಅಮ್ಮ ಬನ್ನಾಗ నేను ಫುಲ್ ಕಣ್ಣಗ ಪಾರ್ದು ಅಮ್ಮ ಇನ್ನೊಂದು ಅಪ್ಲೋಡ್ ಆತಿಜಿ ನನ್ನಲ್ಲ ಅಂತ ಬುಲಿಪೋಲಿ ಇರ್ನ ಹಸ್ಬೆಂಡ್ ಇಲ್ಲಿ ಓಲು ಎನ್ನ ಹಸ್ಬೆಂಡ್ ಇಲ್ಲಿ ಕಬಕ್ಕಡು ಆಫ್ರಿಕಾ ಪನ್ನೀರ್ ಅನೆಕ್ಕ ಪುದರೆಂಚಿನಿ ಪನ್ನೀರ್ ಅಂದ ಬೇರೆ ಫುಲ್ ಕಣ್ಣು ತುಲ ಆಡೋದಿಲ್ಲೇರು ಎಂಚ ಪಾಡ್ನೆ ಗೊತ್ತು ದಾಲ ಜೋರು ಬುಲಿಪೆರೆತ್ತಂಡ ನಾಟಕ ಅನ್ಪೆರೆತ್ತಂಡ ಪನ್ನೀರ್ ಅಮ್ಮ ಗೊಂಜಿ ಹಾಯ್ ಹಲೋ ಎನ್ನ ಬತ್ ಒಂದು ಅಮ್ಮತ್ತಿ ಉಲ್ಟು ಅವ ಅಮ್ಮತ್ತು ಇಂಕ್ಲೆಲ್ದ ಕೈತಲ್ದಾರು ಏರನೆ ಮಾತೇರ್ನಂತೆ ಓಲೇರು ಈತು ಜನ ಉಲ್ಲೇರು 25 ಜನ ಉಲ್ಲೇರು ತೋಜುಲೇರು ಆತೇರು ಲೆಕ್ಕಗಾತಿ ಲೆಕ್ಕಗಾತಿ ಇರಿಲ್ಲಡೆ ಹೋದಿ ನಮ್ಮ ಮಗಳ್ದ ಪಲ್ನೆ ಇಂದು ತೋಜು ನಿತ್ತೆ ಬೋದು ಪತನೋತ್ತಲ್ಲ ಬತ್ತಿ ಬೊಕ್ಕ ತೂಲೆ ಅಪ್ಲೋಡ್ ಆದಿಪ್ಪುಂಡು ಇನ್ನ ಮೋನ್ ಎಂಚ ಬೈದಿನ ತೂಲೆ ಶಶಿ ಹಾಯ್ ನೀರ್ ಪಂತಿ ಅಂದಂದು ನೀರ್ ಪಂತಿ ಆಡತ್ತಾ ಐಕ್ಯ ಬತ್ತಿ ಚಂಡಿಯಾರೆ ನೀರ್ ಪಂತಿ ಅಂದ್ ಎಟೆ ಕೆಲವುದುಂಡು ಎಲ್ಲಿ ಪುನಃ ಪುರ ಗೊಬ್ಬೊಂದಿತ್ತಿನ ಪುರ ಕೆಲವುದುಂಡು ಅವೇನು ಪುರ ನಿಕ್ಲಿಗೆ ನಾನು ತೋಜಬೆ ನಮ್ಮ ಬತ್ತದನ ಬಾಲೆನ್ ಪತ್ತೊಂದು ಯಾನು ಸೀದಂಚಿ ಪೋತೆ ನಿಕ್ಲಿ ಕೆಲವುದ ತೋಜದ
ಅಮ್ಮ ಬತ್ತಿಯೋಕ ಪೋಪೆ ಅಮ್ಮ ಬತ್ತಿಯೋಕ ಹಾಂ ಹಾಂ ಆಲ್ ಬಣ್ಣ ಪತ್ತೊಂದಿಪ್ಪಲ್ಲದ ಬತ್ತದು ಇಂಚ ದಾದ ಕಜಿಪ್ಪು ಕಜಿಪ್ಪು ಸಚಿನ್ ಅಮ್ಮ ಕೊರಿಯರ್ ಎಂಕ ಕಜಿಪಿಲಿ ಆಯ್ತು ಮಸ್ತ್ ಎತ್ತನು ಬಟಾಟೆ ಬೊಕ್ಕ ಪೆಲಾತರಿ ಕುಡು ಒಕ್ಕ ಮನೋಳಿ ಬೊಕ್ಕೊಂಜಿ ಐನ್ ಬಗೆ ಎತ್ತನು ಒಟ್ಟಿಗೆ 4 ಬಗೆನಾ ಹಾಂ ಸಚಿನ್ ಅಮ್ಮ ಪಂಡ ಇಲ್ಲಲ್ಲಿ ಕೋರಿ ಮೀನುಂದು ಎತ್ತಿನ ಅಂಚ ತರಕಾರಿ ತಿನ್ಕಂಡ ಇಕ್ಕಾರ ನಮ್ಮ ಅಲ್ಪ ಒಣಸ್ ಮಂತೀನಿ ಅಂತ ಸಚಿನ್ ಆಗಲಿಲ್ಲ ಎಂಕ್ಲೆಲ್ಲ ಕೋರಿ 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 ತುಲೆ ಬಾಕಿದ ದೈನು ಅನ್ಪೊತ್ತುಜಿ ಆಯನ ಅಡ್ನ ದೈನು ಮಾತ್ರ ಅಪಗಪೋದು ತೂಪಿ ಅಲ್ಪ ಒಂಜಿ ದೈನ ಅರ್ತೆ ತೂಪ ಅಲ್ಲಿ ಒಂದು ಗಿಡ ನೆಟ್ಟಿದ್ದಾನೆ ತೋರಿಸ್ತಾನೆ ಇಲ್ಲಿ ನೋಡಿ ಬುಕ್ಕೊಂಜಿ ಅಲ್ಲು ಎಲ್ಲ ಕ್ಲೀನಿಂಗ್ ಮಾಡ್ತಿರ್ತಾನೆ ಇಲ್ಲಿ ಎಂತಾದ್ರೂ ಕೇಳಿಕಿದ್ರೆ ಕೇಳಿ ಇಲ್ಲ ಇದ್ದಾನೆ ಇವನು ವೈರಸ್ ಅಲ್ಲಿದ್ದಾನೆ ಪನ್ನೀರ್ ಆಗ್ತಿದ್ದಾನೆ ಇದಕ್ಕೆ ಕಣ್ಣಿಗೆ ನನ್ನ ಬೇಸಿಗೆ ಕಾಲದಲ್ಲಿ ಅಲ್ಲಿ ಮಲಗ್ತಿರ್ತೀನಿ ಬೇಸಿಗೆ ಕಾಲದಲ್ಲಿ ಇಲ್ಲಿ ಮಲಗ್ತಾ ಇರ್ತಾನಂತೆ. ಈಗ ಅಂಗಳೆಲ್ಲ ಒಟ್ರಾಶಿ ಆಗಿದೆ. ಕಟ್ಟದ ಕೋರಿಯ ಅವು ಕಟ್ಟದ ಕೋರಿ ಅತ್ತಿಯವು ಪೆರಡೆ ಪೆರಡೆ ಪೆರಡೆಲ್ಲ ಕಿನ್ನಿಲ್ಲ ಇಟ್ಟು ಕಿನ್ನಿ ಒರಿದ ನಾತೆ ಒಲ್ಲರಟ್ಟು ಕೋರಿಂಡು ಕೋರಿಂಡು ಮಸ್ತ್ ಹಾ ಪಾತೆರ್ಲೆ ಅಂದ್ರೆ ಮುಲ್ಪಲೊಲ್ಲೆ ರೊಟ್ಟಿಗೆ ಪಾತೆರ್ಗ ಗಾರ್ಡನ್ ಸೂಪರ್ ಬ್ರೋಗೆ ನನಂಜಿ ಗಾರ್ಡನ್ ತೋಜಬೆ ಕೋಡದೆಲ್ಲ ಇವ್ರು ತೋಜದೆ ಒಂದು ಲ್ಯಾನನೆ ಎನ್ನ ಮದಿಮೆದ ಟೈಮ್ ಮಂತದ ನೆಂಬಿ ತೊಲೆ ಆಗ ನೆಟ್ಟು ಪುರಂತೆ ಕ್ರೇಜ್ ಜಾಸ್ತಿ ಎಂಕಂದು ಪುರಂದು ಇಜ್ಜಿ ಒಂದು ಎಲ್ಲಿ ಎತ್ತಿರಣಪ್ಪಾಗಿತ್ತೆ ಶೋಕ್ ಆತಂದುಲೆ ಇದೆಲ್ಲ ಚಂದಾಗಿದ ಬಾಲೆ ಉಲ್ಪೊಲ್ಲಲು ಬಾಲಿತ್ತೆ ಅಲ್ಲಿ ಬುಕ್ಕೊಡ್ತಿ ಪಂಡಾಯ್ತು ಜೂನಿಯರ್ ಕಾಲೇಜ್ ಅಲ್ಲಿ ಪತೊಂದಲ್ ಚಿನ್ನು ಚಿನ್ನು ಗಾರ್ಡನ್ ಎಂಚೊಂಡು ಪಲ್ಲೆ ಲತಾ ಸದಾನಂದ ಬಾಯ್ ಬಿಜಿ ಇಲ್ಲ ರೇ ಓಕೆ ಬಾಯ್ ಬಾಯ್ ಅಬ್ಬಾ ಸೂಪರ್ ಉಂಡು ಥ್ಯಾಂಕ್ ಯು ನಮ್ಮದು ಫುಲ್ ಹಳ್ಳಿ ಈಗ ಸ್ವಲ್ಪ ಈ ರೋಡಲ್ಲಾಗಿ ಸಿಟಿ ಆಗಿದೆ ಅಷ್ಟೇ. ಇಲ್ದಿದ್ರೆ ಇಲ್ಲಿಗೆ ಎಂತ ಗೊತ್ತುಂಟಾ ಅಲ್ಲಿಗೆ ರೋಡ್ ಲಾಸ್ಟ್ ಅಲ್ಲಿಗೆ ನಮ್ಮ ಮನೆಗೆ ರೋಡ್ ಲಾಸ್ಟ್. ಬಾಲೆ తీయారా ಬಾಲೆನ್ ಮುಕ್ಳು ಗೊಬ್ಬ ಒಂದು ಲೇರು ಮತ್ತೆಂತಾದ್ರೂ ಹೇಳಿಕೊಂಟಾ ಬರ್ಸ ಉಂಡೆ ಕವಿತಾ ಬರ್ಸ ಇತ್ತೆ ಉಂತುಂಡು ಅಂಚೆ ಅನ್ಪಿದೈಪೋಯಿನಿ ಬರ್ಸ ಉಂತುಂಡು ಇತ್ತೆ ಮಾಣಿಗ್ ಬೋಡತ್ತು ಪೋಯಿ ವರ್ಷ ಫ್ರೆಂಡ್ ಐತೆ ಅಲ್ಪ ಇತ್ತೆ ಇಂಕ ಅರ್ಥ ಇಜ್ಜಿದ ಆಯ್ತ ಪನ್ನಾಂಗ್ ಮಾಣಿಗೆ ಎಂಚ ಪೋಯಿ ಎಂಚ ಇಂಕ ಅರ್ಥ ಇಜ್ಜಿ ಎಂಚನ ಪೋಯಿ ಎಂಚನ ಬತ್ತ ಪಂಡರು ಇಂಕ ಅರ್ಥ ಇಜ್ಜವು ಅನುರಾಧ ಪೂಜಾರಿ ಗೌಡನ ಕ್ಲಾಸ್ ಹರ್ಷಿತಾಸ್ ಡೈರಿ ಹಲೋ ಹಾಯ್ ಹಲೋ ನಮಸ್ಕಾರ. ಏನಾದ್ರೂ ಕೇಳಿಕೊಂಟಾ ಕೇಳಿ ಮತ್ತೆ ಲೈವ್ ನಾನು 10 ನಿಮಿಷ ಅಂತ ಹೇಳಿ 39 ನಿಮಿಷ ಆಯ್ತು ಲೈವ್ಗೆ ಬಂದ್ರೆ ಇದೆ ನೋಡಿ ಪಾಪತಾ ಎನ್ನ ಮಗಳು ಸವಿತಾ ಸವಿ ಹಾಯ್ ಚಾಂಡೆ ಎಕಾಡ್ ಇದು ಕುಲ್ದೆ ಚಾತ್ ಕಾಫಿ ಚಾ ಪರ್ಪುಜಿ ಅಂದಿತ್ತೆ ಕೇಳಿಂಜಿ ಕುಲ್ಲು ನಾನು ಇಚ್ಚಿನಲ್ಲ ದಾದ ಕಜಿಪ್ಪು ಒಂದು ಎಂಚಿನ ಬಟಾಟೆ ಪೆಲತರಿ ಕುಡು ಮನೋಳಿ ಸಚಿನ್ ಇಲ್ಲುಂಡು ಸಚಿನ್ ಇಲ್ಲು ಅಲ್ಪ ಆನೆಲ್ಲು
ಒಲ್ಪೊಂಜಿ ತಾರದ ಮರ ತೋಜುಂಡ ಆ ಉದ್ದದ ಒಂಜಿ ಅವಾಯನ ಇಲ್ಲು ಅಲ್ಪನೆ ಒಲ್ಪೊಂಜಿ ಓಡ್ ತೋಜುನತೆ ಆ ಸೈಡ್ ಒಂಜಿ ಓಡುದ ತೋಜುನತೆ ಅವಾಯನ ಇಲ್ಲು ಸಚಿನ್ನ ಎಕಡೆ ಮುಟ್ಟ ಸಂಜಿತ್ತೆ ಎಲ್ಲ ಪೂಜೆಯಾನ ಎಲ್ಲ ಗೇಲಿಲ್ಲ ಮೂಲ ಆಟಿದ ಎಲ್ಲ ತೆಲಂಜು ಹೇಳಿ ಅಕ್ಲೆ ಬಸ್ದ ಟಿಕೆಟ್ ಬುಕ್ ಆಗಿತ್ತು. ಓ ಹೆಲ್ದಿ ಫುಡ್ ಅದೇ ಹೆಲ್ದಿ ಫುಡ್ ಅವಿಲ್ಲ ನಾನ್ ವೆಜ್ ಇತ್ತಂಡು ಮೀನು ಕೋರಿ ಮಾತ ಇತ್ತಂಡು ಅಂಚಾಯನು ಸಚಿನಕ್ಲೆನಲ್ಲಿ ಉಂಡು ಹೆಂಗೆ ಜೋರು ಬಡ ಅಂಡ ಮುಲ್ಪ ದಾಲ ಇಜ್ಜಿನ ನಲ್ಪನೆ ಉಂಟು ಅಂಚಂಬೇರ್ಲ ಕೊರ್ಪೇರು ಅದೇ ಆರು ಮೆರ್ಲೆರ ತಾಂಟಿ ಆರು ಬನ್ನಾಗ ಇಂಕ ಕೊಜಪ್ಪು ಪೂರ ಕನಪ್ಪೇರಿಡೆ ಕೊಜಪ್ಪು ಕೊರ್ಪೇರು ಈರ್ ಕನ ಪೂಜಾರ ಮಗ್ಗಲ್ದ ಕೊರ್ದು ಗಡಪ ಬೇರು ಕೊಜಪ್ಪು ಬೊಕ್ಕ ಕೆಲವುದ ಪೂರ ಪೆಲಕ್ಕಾಯಿ ಕರೆಂಟು ಮೇಪ ಹೋಯ್ನೆ ನಂದು ಸೋಲಾರ್ ಬಾಬು ಒಂಜಿ ಹಾಯ್ ಪಲ್ನೆ ಬಾಬುಗ ಹಾಯಿಗೆ ಇಂಕ ಕಜಿಪ್ ಮಲ್ಪೆರೆ ಉಂಡು ಯಾನ್ ಪೋಪೆ ಬಾಯ್ ಕವಿ ಓಕೆ ಓಕೆ ಬಾಯ್ ಬಾಯ್ ಪೋಲೆ ಕಜಿಪ್ ಮಲ್ಪಲೆ ಎಂಕಲಂತೆ ಕಡಪಲೆ ಇಲ್ಲ ಕಜಿಪಿಜ್ಜಿ ಮಲ್ಪೊಡತೆ ಗುಡ್ ನೈಟಾ ಸರಿ ನನ್ನವರ ತಿಕ್ಕಗನ ಲೆಫ್ಟ್ ಆವಡ ನಿಕ್ಲಿ ಬಲ್ಲೆ ನಿಕ್ಲಿ ಪಂಡ ಲೆಫ್ಟ್ ಆಪೆ ಲೈವ್ ಎಂಡ್ ಮನ್ಪೆ ನಿಕ್ಲಿ ಪಂಡ ಸರಿ ಸವಿತ ಸವಿ ಬಾಯ್ ಬಾಯ್. ಸೊ ನನ್ನವರ ತಿಕ್ಕಗ ಅಪ್ಲೋಡ್ ಅಪ್ಲೋಡ್ ಆಗಿದ್ರೆ ದಯವಿಟ್ಟು ವಿಡಿಯೋ ನೋಡಿ, ತುಂಬಾ ಫನ್ ಇದೆ. ಪತ್ರೊಡ್ಡೆ ವಿಡಿಯೋ ಸ್ಪೆಷಲ್ ಪತ್ರೊಡ್ಡೆ, ಸೊ ಮಿಸ್ ಮಾಡದೆ ನೋಡಿ. ಡಿಲೀಟ್ ಆದರೆ ಆಗುದಿಲ್ಲ, ನಾಳೆ ಆಯಿತು. ಅಪ್ಲೋಡ್ ಆಗಿದ್ರೆ ದಯವಿಟ್ಟು ನೋಡಿ. ಸೊ ನಾಳೆ ಸಿಗೋಣ. ನಾಳೆ ಒಂದು ಲೈವ್ಗೆ ಬರ್ತೇನೆ, ಗೊತ್ತಿಲ್ಲ, ನಾಳೆ ಮನೇಲಿ ಅಗ್ಗೆಲಾಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇರ್ತೇನೆ. ಹಾಗಾಗಿ ಗೀತಾ ಸದನದ ಈಗ ಬಂದ್ರು ನೋಡಿ. ನಾನು ನಿಮ್ಗೆ ಇವತ್ತು ಸಹ ಹೇಳಿಲ್ಲ ಲೈವ್ಗೆ ಬರ್ತಿದ್ದೇನೆ ಅಂತ, ಸಾರಿ ಆಯ್ತಾ. ಇನ್ನೊಂದ್ಸಲ ಸಿಗೋಣ, ಅಪ್ಲೋಡ್ ಮಾಡ್ತೇನೆ, ಆದಷ್ಟು ನೋಡ್ತೇನೆ. ಡಿಲೀಟ್ ಆಗಲಿದ್ರೆ ಖಂಡಿತ ನೋಡಿ ಅಂತ ಹೇಳ್ತಾ, ಸೊ ನಾಳೆ ಸಿಗೋಣ. ನಾಳೆ ಬಂದರೆ ಲೈವ್ಗೆ ಬರ್ತೇನೆ, ಇಲ್ಲದ್ರೆ ಮತ್ತೆ ಬರೋದಾದ್ರೆ ಹೇಳುದಿಲ್ಲ, ಬಂದು ಬಿಡ್ತೇನೆ ಲೈವ್ಗೆ, ನೋಡಿ ಆಯ್ತಾ. ಸರಿ, ಬಾಯ್, ಎಲ್ರು ಖುಷಿಯಾಗಿ.